ನಮಸ್ಕಾರ. ಈ ಹೊತ್ತು ಸಿನಿಮಾದ ಬಗ್ಗೆ ನಾವು ಮಾತನಾಡಬೇಕು. ವಿವಿಧ ವಿಚಾರಗಳ ಬಗ್ಗೆ ಯಾವತ್ತೂ ನಾವು ಮಾತಾಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಸಿನಿಮಾದ ಬಗ್ಗೆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕಿಂತ ಬಹುಶಃ ಒಂದು ಸಿನಿಮಾ ಮತ್ತು ಬೇರೆ ಬೇರೆ ಸಿನಿಮಾಗಳು, ಮತ್ತು ಯಾಕಂದರೆ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ಬಂದಿರೋರು ಅಂತ ವಿಶೇಷ ವ್ಯಕ್ತಿ ಆಗಿರೋದ್ರಿಂದ ಹಾಗಾಗಿ ಎಲ್ಲವನ್ನು ಸೇರಿಸಿ ಒಂದು ಸ್ವಲ್ಪ ಮಾತುಕತೆ ನಡೆಸೋಣ ಅಂತೇಳಿ. ಅಮ್ಮಚ್ಚಿ ಎಂಬ ನೆನಪು ನವಂಬರ್ 1ಕ್ಕೆ ಕರ್ನಾಟಕದ ವಿವಿಧ ಥಿಯೇಟರ್ಗಳಲ್ಲಿ ತೆರೆ ಕಾಣಲಿದೆ. ವೈದೇಹಿ ಅವರ ಕಾದಂಬರಿ ಆಧಾರಿತ 3-4 ಕಾದಂಬರಿಗಳನ್ನು ಒಟ್ಟು ಸೇರಿಸಿ ಮಾಡಿದಂಥ ಒಂದು ಸಿನಿಮಾ. ಚಂಪಾ ಶೆಟ್ಟಿ ಅವರು ಇದರ ನಿರ್ದೇಶಕಿ ಕೂಡ ಆಗಿದ್ದಾರೆ. ಆ ಸಿನಿಮಾ ನವಂಬರ್ 1ಕ್ಕೆ ಬಿಡುಗಡೆಗೊಳ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ಆ ಸಿನಿಮಾದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ರಾಜ್ ಬಿ ಶೆಟ್ಟಿ ಅವರು. ಬಹುಶಃ ಒಂದು ಮೊಟ್ಟೆಯ ಕಥೆ ಅದರ ನಂತರದಲ್ಲಿ ರಾಜ್ ಬಿ ಶೆಟ್ಟಿಯವರು ಇವತ್ತು ನಮಗೆ ಸಿಗ್ತಾ ಇರೋದು. ರಾಜ್ ಬಿ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ನಾನು ಅಮ್ಮಚ್ಚಿ ಎಂಬ ನೆನಪು 1ಕ್ಕೆ ಸೀಮಿತಗೊಳಿಸಿದ್ರೆ ಬಹಳ ಜನ ನಿಮ್ಮನ್ನು ಬಹಳ ಸಮಯದಿಂದ ಕಾಯ್ತಾ ಇದ್ದಾರೆ. ರಾಜ್ ಸಿಗ್ಲಿಲ್ಲ ನಮಗೆ ಮಾತಾಡಲಿಕ್ಕೆ ಅಂತ ಅನ್ನೋದು. ಸೊ ಹಾಗಾಗಿ ನಿಮ್ಮನ್ನು ಬಹಳ ತಿಳ್ಕೊಳ್ಬೇಕಾಗಿದೆ. ಆ ನಂತರದಲ್ಲಿ ರಾಜ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕುತೂಹಲ ತುಂಬ ಇದೆ. ಓಕೆ, ಈಗ ಅಮ್ಮಚ್ಚಿ ಎಂಬ ನೆನಪು ಚಂಪಾ ಶೆಟ್ಟಿ ನಿರ್ದೇಶಕಿ, ವೈದೇಹಿ ಅವರ ಕಾದಂಬರಿ, ಅಂದ್ರೆ ವಿವಿಧ ಕಾದಂಬರಿಗಳನ್ನು ಒಟ್ಟು 3 ಕಥೆಗಳನ್ನು ಸೇರಿಸಿ ಮಾಡಿರುವಂತ ಒಂದು ಚಿತ್ರ. ಓಕೆ, ಅಂದ್ರೆ ಕಾದಂಬರಿಯನ್ನೇ ಒಟ್ಟು ಸೇರಿಸಿ ಮಾಡಿರೋದಾ ಅಥವಾ ಬೇರೇನೋ ಅಲ್ಲಿ ಸಿನಿಮಾ ಬಂದಾಗ ಬೇರೆ ಏನಾದರೂ ಸೇರಿಸಿದಾರ? ಒಟ್ಟು 3 ಕಥೆಗಳು ಇಲ್ಲಿ ಸೇರಿದೆ. ಅಕ್ಕು, ಪುಟ್ಟಮತ್ತೆ ಮತ್ತು ಮೊಮ್ಮಗಳು, ಮತ್ತೆ ಅಮ್ಮಚ್ಚಿ ಎಂಬ ನೆನಪು ಅನ್ನೋ 3 ಕಥೆಗಳು ಸೇರಿದೆ. ಮತ್ತೆ ಆ ಆಶಯದ ಒಂದು ಎಕ್ಸ್ಟೆನ್ಷನ್ ಆಗಿದೆ. ಅಂದ್ರೆ ಸಿನಿಮಾದಲ್ಲಿ ಜಾಸ್ತಿ ತುರುಕಿದ್ದಾರೆ ಅನ್ನೋದಕ್ಕಿಂತ ಅದರ ಇಡೀ ತಿರುಳು ಏನಿದೆ ಆ ತಿರುಳಲ್ಲೇ ಸ್ವಲ್ಪ ಇವರ ಕಥೆಗಾರ್ತಿಯವರ ಪರ್ಮಿಷನ್ ಜೊತೆ ಸಿನಿಮಾಗೆ ಏನ್ ಬೇಕು ಹಾಗೆ ಸಣ್ಣ ಸಣ್ಣ ಬದಲಾವಣೆ ಅನ್ನೋದಕ್ಕಿಂತ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಆ ಕಥೆಯ ಆಶಯವನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು, ಹಾಗಾಗಿ ಅದರ ಎಸೆನ್ಸ್, ಆ 3 ಕಥೆಗಳ ಎಸೆನ್ಸ್ ಏನಿದೆ ಅದೆಲ್ಲೂ ಕಳೆದುಕೊಳ್ಳದ ರೀತಿಯಲ್ಲಿ ಈ ಸಿನಿಮಾ ತಯಾರಾಗಿದೆ. ಅಕ್ಕು, ಅಮ್ಮಚ್ಚಿ ಎಂಬ ನೆನಪು, ಪುಟ್ಟಮತ್ತೆ ಮತ್ತು ಮೊಮ್ಮಗಳು, 3 ಹೆಣ್ಣು ಮಕ್ಕಳ ಕಥೆ. ಆಕ್ಚುಲಿ ಅಲ್ಲಿ 3 ಸೇರಿಸುವಾಗ 3 ಕಾದಂಬರಿಗಳಿಂದ ಅಲ್ಲಿಂದ ಇಲ್ಲಿಂದ ಹೀಗೆ ತಗೊಂಡಿದಾರ ಅಥವಾ ಇಲ್ಲಿ ಅಮ್ಮಚ್ಚಿ ಎಂಬ ನೆನಪು ಅಂತ ಹೆಸರು ಇಟ್ಟಿದ್ದಾರೆ ಅದಕ್ಕೆ? ವೈದೇಹಿ ಅವರ ಕಥೆಗಳು ಯಾವ ತರ ಅಂತ ಹೇಳಿದ್ರೆ, ವೈದೇಹಿ ಅವರ ಕಥೆಗಳಲ್ಲಿ ಎಲ್ಲಾ ಪಾತ್ರಗಳು ಕೂಡ ಒಂದೇ ಸರೌಂಡಿಂಗ್ ಅಲ್ಲಿ ಬೆಳೆಯುತ್ತೆ. ಈಗ ಎಕ್ಸಾಂಪಲ್ ಕಾನೂರು ಹೆಗ್ಗಡತಿ ಮತ್ತೆ ಮಲೆಗಳಲ್ಲಿ ಮದುಮಗಳು 2 ಕಾದಂಬರಿ ಅಂತ ತಗೊಂಡ್ರೆ ನೀವು, 2 ಕೂಡ ಸೆಟಪ್ ಸೇಮ್, ಕ್ಯಾರೆಕ್ಟರ್ ಬೇರೆ ಬೇರೆ ಬಂದ್ರು ಕೂಡ ಸೆಟಪ್ ತುಂಬಾ ಸೇಮ್. ಕೆಲವು ಸಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಕಾನೂರು ಹೆಗ್ಗಡತಿ ಓದ್ತಾ ಇದ್ದೇನೆ, ಮಲೆಗಳಲ್ಲಿ ಮದುಮಗಳು ಓದ್ತಾ ಇದ್ದೇನೆ ಅಂತ. ಇಲ್ಲಿ ಕಥೆಗಳು ಆಕ್ಚುಲಿ ಒಂದಕ್ಕೊಂದು ಸಂಬಂಧ ಆಲ್ರೆಡಿ ಇದೆ, ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಹೊಲಿಯುವಂತ ಕೆಲಸ ಮಾಡಬೇಕಿತ್ತು. ಅದನ್ನು ಚಂಪಾ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಹಾಗೆ ಅಲ್ಲಿ ರಾಜ್ ನೋಡುವಾಗ ಏನೋ ಒಂಥರ ನೆಗೆಟಿವ್, ಈ ರೀತಿ ಇರಬಾರ್ದಪ್ಪ ಮನುಷ್ಯ ಅನ್ನೋ ರೀತಿಯಲ್ಲಿ ನಮಗೆ ಪೋಸ್ಟರ್ಗಳಲ್ಲಿ ಕಾಣ್ತಾ ಇರೋದು. ಅದರ ಪ್ರಮುಖ ಪಾತ್ರ ಏನ್ ಹೇಳ್ತದೆ? ನನಗೆ ಈ ಕಳನಟರು ಅಂದ್ರೆ ತುಂಬಾ ಫೇವ್ರೇಟ್ ಮೊದಲಿಂದ ಕೂಡ, ಯಾಕಂದ್ರೆ ಜಾಸ್ತಿ ಟೈಮ್ ಮನ್ಸಲ್ಲಿ ಮತ್ತೆ ಬೈಗುಳದಲ್ಲಿ ಉಳಿಯುವಂತ ಪಾತ್ರ ಅದು ಒಂದು. ಮತ್ತು ನಾಯಕನಿಗೆ ಅಷ್ಟೊಂದು ಮೇಲೆ ಗೆಟಪ್ ಬರ್ಲಿಕ್ಕಾಗಿ ಕೂಡ ಅವನೇ. ಹೌದು, ಈ ಸಿನಿಮಾದಲ್ಲಿ ನಾಯಕ ಇಲ್ಲ, ನಾಯಕಿಗೆ ಆಕ್ಚುಲಿ ಈ ಪಿತೃಪ್ರಧಾನ ಸಮಾಜದಲ್ಲಿ ಏನಿದೆ, ಹೆಣ್ಮಕ್ಳನ್ನ ನಾವು ಶೋಷಿಸುವ ರೀತಿ, ಅದಕ್ಕೆ ಒಂದು ಪ್ರತಿನಿಧಿಯಾಗಿ ಈ ಕ್ಯಾರೆಕ್ಟರ್ ಇರುತ್ತೆ. ವೆಂಕಪ್ಪಯ್ಯ ಅನ್ನುವಂತ ಒಂದು ನೆಗೆಟಿವ್ ಪಾತ್ರ. ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮನೆಯಲ್ಲಿ ಕೂಡ ಅಲ್ಲ ಅಂದ್ರೂ ಕೂಡ ಸ್ತ್ರೀ ಪೀಡಕರೇ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೀಗೆ ಇರಬೇಕು, ಹೀಗಿರಬಾರ್ದು, ಇದೇ ರೀತಿ ಬಟ್ಟೆ ಹಾಕ್ಬೇಕು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಮೊದಲೇ ಸಾಕಷ್ಟು ವಿಚಾರಗಳು ತುಂಬಿಕೊಂಡಿದೆ. ಈ ವಿಚಾರವನ್ನ ತುಂಬಾ ಬಲವಾಗಿ ನಂಬುವಂತ ಪಾತ್ರ ವೆಂಕಪ್ಪಯ್ಯ. ಈ ಕಥೆಗಳಲ್ಲಿ ಕೂಡ ತುಂಬಾ ಸ್ವಚ್ಛಂದವಾಗಿ ಹಾರಾಡ್ಬೇಕು, ಕನಸು ಕಾಣ್ಬೇಕು, ಒಳ್ಳೆ ಹುಡುಗನ ಜೊತೆ ಮದುವೆ ಆಗ್ಬೇಕು, ನಾನು ಸ್ವತಂತ್ರಳಾಗಿರ್ಬೇಕು ಅನ್ನುವಂತ ಅಮ್ಮಚ್ಚಿಯನ್ನ ಕಾಡುವಂತ, ರಿಸ್ಟ್ರಿಕ್ಟ್ ಮಾಡುವಂತ ಒಬ್ಬ ಪಾತ್ರವಾಗಿ ವೆಂಕಪ್ಪಯ್ಯ ಮೂಡಿ ಬಂದಿದ್ದಾನೆ ಇದರಲ್ಲಿ. ಅಲ್ಲಿ ಅಮ್ಮಚ್ಚಿ ಮತ್ತು ಅವಳ ಜೊತೆ ಮತ್ತೊಬ್ಬಳು ಇರ್ತಾಳೆ, ಒಂದು ಸಣ್ಣ ಹುಡುಗಿ ಇದ್ದಾಳೆ, ಅವಳು ಸೀತಾ ಅಂತ. ಅವಳು ಆಕ್ಚುಲಿ ವೈದೇಹಿಯವರ ಕ್ಯಾರೆಕ್ಟರ್. ವೈದೇಹಿ ಏನು ಬಾಲ್ಯದಲ್ಲಿ ನೋಡಿದ್ದಾರೆ ಅದೇ ಪಾತ್ರಗಳನ್ನ ಮತ್ತೆ ಸೃಷ್ಟಿಸಿದ್ದಾರೆ ಕಥೆಯಲ್ಲಿ. ಹಾಗಾಗಿ ಸೀತಾ ವೈದೇಹಿ 2 ಕೂಡ ಒಂದೇ ವೈದೇಹಿಯವರ ದೃಷ್ಟಿ
ಸೃಷ್ಟಿಯಾಗಿ ಸೀತಾ ಇಲ್ಲಿ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾಳೆ. ಅಂದ್ರೆ ಅವಳ ದೃಷ್ಟಿಕೋನದಲ್ಲಿ ಇದು ನೋಡ್ತಾ ಹೋಗ್ತದ. ಹೌದು, ಸೀತಾಳ ದೃಷ್ಟಿಕೋನದಲ್ಲಿ ಇಡೀ ಸಿನಿಮಾ ತೆರೆದುಕೊಳ್ತದೆ. ಒಂದು ಮುಗ್ಧವಾದ ದೃಷ್ಟಿಕೋನ, ಈಗಷ್ಟೇ ಬೆಳೆದು ಪ್ರಪಂಚವನ್ನ ಕಾಣ್ತಾ ಇರೋ ದೃಷ್ಟಿಕೋನ. ಅವಳಿಗೆ ಇನ್ಸ್ಪಿರೇಷನ್ ಆಗಿ ನಾನು ಇದ್ರೆ ಈ ರೀತಿ ಇರಬೇಕು ಅನ್ನೋ ಇನ್ಸ್ಪಿರೇಷನ್ ಆಗಿ ಅಮ್ಮಚ್ಚಿ ಕಾಣಿಸ್ತಾಳೆ. ಹಾಗೆ ಇಲ್ಲಿ ಕಾರಂತರ ಕಥೆಗಳು, ಕಾದಂಬರಿಗಳನ್ನು ನೋಡುವಾಗಲೂ ಕೂಡ ಅಲ್ಲೆಲ್ಲೋ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ವೈದೇಹಿಯವರ ಮೇಲೆ ಕಾರಂತರ ಇನ್ಫ್ಲುಯೆನ್ಸ್ ಕೂಡ ಕಾಣ್ತದೆ. ಕುವೆಂಪು ಅವರ ಇನ್ಫ್ಲುಯೆನ್ಸ್ಗಳು ಅಂದ್ರೆ ಗ್ರಾಮೀಣ ಸೊಗಡುಗಳು. ಸೊ ಅದೇ ರೀತಿಯಲ್ಲಿ ಅದು ಬಂದಿದೆಯಾ? ಯಾಕಂದ್ರೆ ಪಾತ್ರಗಳು ನೋಡುವಾಗ, ಪೋಸ್ಟರ್ ನೋಡುವಾಗ ಹಾಗೆ ಅನಿಸ್ತದೆ. ಹೌದು, ನಮ್ಮ ಕರಾವಳಿ ಅಂದ್ರೆ ನಂಗೆ ಬಹಳ ಇಷ್ಟ. ಮತ್ತೆ ಕರಾವಳಿಯ ಭಾಷೆಗಳು, ಇಲ್ಲಿನ ಸಂಸ್ಕಾರ ಸಂಸ್ಕೃತಿ ಬಹಳ ಇಷ್ಟ. ನಾವು ತುಂಬಾ ನಮ್ಮಿಂದ ಹೊರಗಿಟ್ಟುಕೊಂಡಂತ ಒಂದು ಭಾಷೆ ಅಂದ್ರೆ ಕುಂದಾಪುರ ಕನ್ನಡ. ಯಾಕಂದ್ರೆ ಮೇ ಬಿ ನಮಗೆ ಅರ್ಥ ಆಗದ ಕಾರಣ, ಅಥವಾ ಕುಂದಾಪುರ ಕನ್ನಡ ಅಂದ್ರೆ ಅಥವಾ ಮಂಗಳೂರು ಕನ್ನಡ ಅಂದ್ರೆ ಕಾಮಿಡಿ ಅಂತ ಅನ್ಕೊಂಡ ಕಾರಣ ನಾವೆಲ್ಲೂ ಕೂಡ ಅದು ಸಿನಿಮಾದ ಒಂದು ಮೂಲಧಾರೆಯಲ್ಲಿ ಎಲ್ಲೂ ಕೂಡ ಸೇರ್ಕೊಂಡಿಲ್ಲ. ಅದೊಂದು ಸೈಡ್ ಕಿಕ್ ಆಗೇ ಉಳ್ಕೊಂಡಿದೆ. ಆದ್ರೆ ಈ ಸಿನಿಮಾದಲ್ಲಿ ಕುಂದಾಪುರ ಭಾಷೆ ಏನಿದೆ ಅದೇ ಆಕ್ಚುಲಿ ಜೀವಾಳ. ಕುಂದಾಪುರದ ಜಾಗ, ಅಲ್ಲಿನ ಒಂದು ವರ್ಗ, ಆ ವರ್ಗದ ಜನಗಳು, ಅಲ್ಲಿನ ಹೆಣ್ಮಕ್ಕಳು, ಈ ಕತೆ ಅಲ್ಲಿ ಸೃಷ್ಟಿಯಾಗೋ ಕಾರಣ, ಮತ್ತೆ ಅದರ ಜೊತೆ 70-80ರ ದಶಕದ ಕತೆ ಆದ ಕಾರಣ ತುಂಬಾ ಚೆನ್ನಾಗಿ ಆ ಮೂಲದ ಕಥೆಯನ್ನ ಅಥವಾ ಆ ಮಣ್ಣಿನ ಕಥೆಯನ್ನ ತುಂಬಾ ಚೆನ್ನಾಗಿ ಹೇಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಚಂಪಾ ಶೆಟ್ಟಿ ಅವರು. ಮೇ ಬಿ ಇದೇ ಈ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಅಂತ ಅನ್ಸುತ್ತೆ, ಶಕ್ತಿ ಅಂತ ಅನ್ಸುತ್ತೆ ನಂಗೆ. ಅಲ್ಲಿ ಅಂದ್ರೆ ಒಟ್ಟು ಅಂದ್ರೆ ಅವರ ಇಲ್ಲಿವರೆಗಿನ ಎಲ್ಲ ಕಾದಂಬರಿ ನೋಡುವ ಗ್ರಾಮೀಣ ಭಾಗದ ಒಂದು ಸೊಗಡು, ಹೌದು, ಬದುಕು, ಹೌದು, ಆ ಭಾಷೆಗಳು, ಹೌದು, ಮತ್ತು ಸಂಸ್ಕೃತಿ, ಹೌದು, ಮನೆಗಳು, ಹೌದು, ಅವಿಭಕ್ತ ಕುಟುಂಬ, ಹೌದು, ಇದೆಲ್ಲ ಕೂಡ ಈ ಸಿನಿಮಾದಲ್ಲೂ ಇದೆ. ವೈದೇಹಿಯವರದ್ದೇ ಆಕ್ಚುಲಿ ಒಂದು ಕತೆ, ಒಂದು 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 ಚಿತ್ರದ ರೂಪವನ್ನ ಪಡ್ಕೊಂಡ್ರೆ ಅದು ಅಮ್ಮಚ್ಚಿ ಎಂಬ ನೆನಪು ಆಗುತ್ತೆ ಅಂತ ನನ್ಗನ್ಸುತ್ತೆ. ಅವರ ಎಲ್ಲಾ ಆಶಯಗಳು, ಎಲ್ಲಾ ಕ್ಯಾರೆಕ್ಟರ್ಗಳು ಎಲ್ಲದೂ ಕೂಡ ಹಾಗೇ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಇದಕ್ಕೆ ನಾನು ಚಂಪಾ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದ್ರ ಜೊತೆ ಸಿನಿಮಾಟೋಗ್ರಫರ್ ನವೀನ್ ಅಂತ ಮಫ್ತಿ ಸಿನಿಮಾದಲ್ಲಿ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದವರು, ಅವರಿಬ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗಾಗಿ. ಹಾಗೆ ಮಫ್ತಿ ಅಂತ ಸಿನಿಮಾ ಒಂದು ಬಹುಶಃ ಒಂದು ಬಹಳ ಕಮರ್ಷಿಯಲ್ ಆದಂತ ಸಿನಿಮಾ. ಅದರ ವೈರುಧ್ಯ, ಹೌದು ಹೌದು, ಒಬ್ಬ ಕ್ಯಾಮರಾಮನ್ಗೆ ಹೌದು, ಇಲ್ಲಿ ಅದೇ ಒಬ್ಬ ಕತೆಗಾರ ಅಥವಾ ಒಬ್ಬ ಆರ್ಟಿಸ್ಟ್ ಅಂದ್ರೆ ಅವನು ಎಲ್ಲದಕ್ಕೂ ಒಗ್ಗಿಕೊಳ್ಳಬಲ್ಲ ಅನ್ನೋದಕ್ಕೆ ನವೀನ್ ಒಂದು ದೊಡ್ಡ ಉದಾಹರಣೆ. ಅಂತ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡ್ಬಂದು ಇಲ್ಲಿ ಯಾವ ರೀತಿ ಕತೆ ಹೆಣಿಬೇಕು, ಕಟ್ಟಬೇಕು, ಅದನ್ನ ಕ್ಯಾಮರಾ ಕಣ್ಣಲ್ಲಿ ಅವ್ರು ಚೆನ್ನಾಗಿ ಕಟ್ಟಿದ್ದಾರೆ. ತುಂಬಾ ತುಂಬಾ ಅದ್ಭುತ ಕೆಲಸವನ್ನ ಮಾಡಿದ್ದಾರೆ ಅವರು. ಇನ್ನಷ್ಟು ಮಾತಾಡ್ಬೇಕು ರಾಜ್. ಅಲ್ಲಿ ಅಮ್ಮಚ್ಚಿ ಮತ್ತು ವೆಂಕಪ್ಪಯ್ಯ ಈ ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ಕೇಳಬೇಕು, ಮತ್ತು ವ್ಯವಸ್ಥೆಗಳು ಮತ್ತು ಎಲ್ಲವೂ ಕೂಡ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಬರ್ತೇವೆ. ಮತ್ತೊಮ್ಮೆ ಸ್ವಾಗತ. ಅಮ್ಮಚ್ಚಿ ಎಂಬ ನೆನಪು ನವೆಂಬರ್ 1ರಿಂದ ನಮ್ಮ ರಾಜ್ಯದಾದ್ಯಂತ ಕನ್ನಡ ಚಲನಚಿತ್ರ ತೆರೆ ಕಾಣಲಿಕ್ಕಿದೆ. ಒಂದು ಮೊಟ್ಟೆಯ ಕಥೆಯ ನಂತರ ರಾಜ್ ಬಿ ಶೆಟ್ಟಿ ಅವರನ್ನು ಮತ್ತೊಮ್ಮೆ ನಾವು ಕಾಣ್ತಾ ಇದ್ದೇವೆ ನಮ್ಮ ಸ್ಟುಡಿಯೋದಲ್ಲೂ ಕೂಡ, ನಿಮ್ಮ ಮುಂದೆ ಕೂಡ. ಹಾಗಾಗಿ ಮಾತಾಡಬೇಕು ಅಂತ ಹೇಳಿ ಅಮ್ಮಚ್ಚಿ ಎಂಬ ನೆನಪಿನ ಜೊತೆಗೆ ಅವರ ನೆನಪುಗಳು ಒಂದಷ್ಟು ಏನೇನು ಅಂತ ಕೇಳ್ತಾ ಹೋಗೋಣ. ಓಕೆ, ಬಹುಶಃ ಇಂತಹ ಸಿನಿಮಾಗಳು ಈ ಹಿಂದೆ ನಾನು ಹಾಡುಗಳನ್ನು ಕೇಳಿದೆ ರಾಜ್. ಹಾಡುಗಳನ್ನು ಕೇಳುವಾಗ ನನಗೆ ಮೈಸೂರು ಮಲ್ಲಿಗೆ ಒಂದು ಸಿನಿಮಾದ ಮೂಲಕ ನೋಡು ಒಂದಾದು, ಹೌದು, ಅಥವಾ ನಾವು 10-15 ವರ್ಷಗಳ ಹಿಂದೆ ಭಾವಗೀತೆಗಳ ಹಾಡುಗಳು ಬರ್ತಾ ಇತ್ತು. ಹೌದು, ಸುಗಮ ಸಂಗೀತಗಳು, ಅಶ್ವಥ್ ಅವರು ಅಥವಾ ಶಿವಮೊಗ್ಗ ಸುಬ್ಬಣ್ಣ, ಆ ಕಾಲದ ಭಾವಗೀತೆಯ ಹಾಡುಗಳ ದೊರೆಸುರುಳುಗಳಿದ್ದಾವೆ. ಅದನ್ನು ಕೇಳಿದ ರೀತಿ ಅನಿಸ್ತಾ ಇತ್ತು. ಹೌದು, ಅಂದ್ರೆ ಎಲ್ಲೋ ಅದೇ ರೀತಿ ಬೇಕು ಅಂತ, ಅಂದ್ರೆ ಹಿಂದಕ್ಕೆ ಹಿಂದಕ್ಕೆ ತಗೊಂಡೋಗೋ ಅದು ಕಾಯಕಕ್ಕೆ ಅದು ತುಂಬಾ 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 ಪೂರಕವಾಗಿತ್ತು. ಈಗ ಯಾವ ತರ ಅಂತ ಹೇಳಿದ್ರೆ 70-80ರ ದಶಕದ ಕತೆ ಆದ ಕಾರಣ ಎಲ್ಲೋ ಒಂದು ಕಡೆ ಆ ಜಾಗಕ್ಕೆ ಮತ್ತೆ ಆ ಟೈಮಿಗೆ ನಾವು ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಸಂಗೀತದಲ್ಲೂ ಕೂಡ ಅದೇ ಸರಳತೆ ಮತ್ತೆ ಅದೇ ಮಾಧುರ್ಯ ನಮಗೆ ಬೇಕಿತ್ತು. ಅದೆರಡನ್ನ ನಾವು ಮಿಶ್ರಣಗೊಳಿಸಿದಾಗ ಅದು ಆ ಹಾಡುಗಳು, ಅದೇ ಆ ಮೈಸೂರು ಮಲ್ಲಿಗೆ ಹಾಡುಗಳು ಇವತ್ತಿಗೂ ಕೂಡ ನಾವು ಕೇಳ್ತೀವಿ, ನಾವು ಇಷ್ಟಪಡ್ತೀವಿ. ಅದೇ ಕ್ವಾಲಿಟಿಯನ್ನ ಅಚೀವ್ ಮಾಡೋದಕ್ಕೆ ಮತ್ತೆ ಸಾಧ್ಯ ಆಯಿತು. ಇದಕ್ಕೆ ನಾನು ವೈದೇಹಿಯವರ ಲಿರಿಕ್ಸ್ ಕಾರಣ. ಅವರು ಹೂವ ಕಟ್ಟುವ ಕಾಯಕ ಅಂತ ಒಂದು ಕವನ ಸಂಕಲನ ಇದೆ. ಅದರಿಂದ ಹಾಡುಗಳನ್ನ ಆಯ್ಕೆ ಮಾಡಿ ಅದನ್ನ ಪಂಡಿತ್ ಕಾಶಿನಾಥ್ ಪತ್ತಾರ್ ಅನ್ನುವಂತ ಒಬ್ಬ ಸಂಗೀತ ನಿರ್ದೇಶಕ ಇದಕ್ಕೆ ಸಂಗೀತ ನಿರ್ದೇಶನವನ್ನ ನೀಡಿ, ಅದರಿಂದಾಗಿ ಅದೆಲ್ಲ ಆ ನಾಸ್ಟಾಲ್ಜಿಕ್ ಫೀಲ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಳ್ಳೋದ್ರಲ್ಲಿ. ನನಗೆ ಗೊತ್ತಿಲ್ಲ ಕಾಶಿನಾಥ್ ಪತ್ವಾರ್ ಅವರನ್ನ ಆಯ್ಕೆ ಯಾಕೆ ಆಯ್ತು. ಈಗ ಬೇರೆ ಅವರು ಆಕ್ಚುಲಿ ಇದು ನಾಟಕ ಕೂಡ ಆಗಿತ್ತು, ಅಕ್ಕು ಅನ್ನೋ ನಾಟಕ ಕೂಡ ಆಗಿತ್ತು ಇದೇ ಕತೆ. ಅದಕ್ಕೆ ಕೂಡ ಮ್ಯೂಸಿಕ್ ಅವರೇ ಮಾಡಿದ್ರು, ಮತ್ತೆ ಇದಕ್ಕೂ ಕೂಡ ಮ್ಯೂಸಿಕ್ ಅವರೇ ಮಾಡಿದ್ದಾರೆ. ಮತ್ತೆ ಅವರು ಹಿಂದೂಸ್ತಾನಿ ವಿದ್ವಾನ್ ಗುರುಗಳು, ತುಂಬಾ ದೊಡ್ಡ ಗುರುಗಳು. ಆ ಮಾಧುರ್ಯವನ್ನ ಒಬ್ಬ ಶಾಸ್ತ್ರೀಯ ಸಂಗೀತವನ್ನ ಕಲಿತವ್ರು ತುಂಬಾ ಚೆನ್ನಾಗಿ, ಯಾವುದೇ ಒಂದು ಮಿಶ್ರಣ ಇಲ್ಲದೆ ತುಂಬಾ ಚೆನ್ನಾಗಿ ಉಳಿಸ್ಕೊಡ್ತಾರೆ. ಆದ್ರೆ ಇಲ್ಲಿ
ಒಟ್ಟು ಸಂಸ್ಕೃತಿ ಹಿನ್ನೆಲೆ ನೋಡುವಾಗ ಸ್ವಲ್ಪ ಕರ್ನಾಟಕ ಶಾಸ್ತ್ರೀಯ ಹೌದು, ಹೌದು. ಆದ್ರೆ ಹಿಂದೂಸ್ತಾನ್ ಶಾಸ್ತ್ರೀಯ ಸಂಗೀತದ ಒಂದ್ ಸ್ವಲ್ಪ ಮಿಕ್ಸಪ್ ಏನೋ ಹೌದು 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 ಅದು ಎರಡೂ ಕೂಡ ಇದೆ, ಆಲಾಪಗಳು ಇದೆ. ಅದ್ರ ಜೊತೆ ಈಗ ನಮಗೆ ತುಂಬಾ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಆ ಜಾಗಕ್ಕೆ ಹೌದು ಪ್ರಾದೇಶಿಕವಾಗಿ ಅದು ತುಂಬಾ ಒಳ್ಳೆ ಹಿನ್ನೆಲೆಯನ್ನ ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದೇ ನೋಡಿ, ಒಬ್ಬ ಆರ್ಟಿಸ್ಟ್ ಮತ್ತೆ ಅದನ್ನೇ ಹೇಳ್ಬೇಕು, ಅವನ ಸ್ವರೂಪವನ್ನ ಬಿಟ್ಟು ಕೂಡ ಇನ್ನೊಂದು ಸ್ವರೂಪವನ್ನ ಧರಿಸಿ ಒಂದು ಸಂಗೀತ ನಿರ್ದೇಶನವನ್ನು ಇಷ್ಟು ಚೆನ್ನಾಗಿ ಕೊಡಬಲ್ಲ ಅನ್ನೋದಕ್ಕೆ ಪಂಡಿತ್ ಕಾಶಿನಾಥ್ ಪತ್ತ ದೊಡ್ಡ ಉದಾಹರಣೆ. ಸೊ ಒಂದು ಹಿಂದೂಸ್ತಾನಿ ಒಬ್ಬ ವಿದ್ವಾನ್ ಆಗಿ ಬಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮಿಶ್ರಣದೊಂದಿಗೆ ಆ ರಾಗಗಳನ್ನು ತುಂಬಾ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದು ಅದು ಅವ್ರ ದೊಡ್ಡತನ ಅಂತ. ಅಲ್ಲ, ನನಗೆ ಅದು ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಸೊಗಡಿನ ಬಗೆಗಿನ ಸಿನಿಮಾಗಳು ಈ ಹಿಂದೆ ಬಹಳ ಬಂದಿದೆ, ಆದ್ರೆ ಸಂಗೀತ ಎಲ್ಲವೂ ಕೂಡ ಒಂದು ರೀತಿಯ ಮಾಡರ್ನೈಸ್ಡ್ ಮಿಕ್ಸಪ್, ಸ್ವಲ್ಪ ಫ್ಯೂಷನ್ ತರ ಮಿಕ್ಸಪ್ ಆಗ್ತಾ ಇತ್ತು. ಆದ್ರೆ ಏನಿಲ್ಲ, ಫ್ಯೂಷನ್ ಇಲ್ಲ, ನೇರವಾಗಿ ಅದು ಅದೇ ಆ ಸಂಗೀತ ವಾದ್ಯಗಳನ್ನು ಬಳಸಿಕೊಂಡು ಮಾಡಿರುವಂತಹ ಹಾಡುಗಳು. ಹೌದು 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 ಅದೇ ಸುಗಮ ಸಂಗೀತ ಹಳೆಯ ಹಾಡುಗಳು ಬರ್ತದೆ. ಅಂದ್ರೆ ಹಾಡುಗಳು ಪೂರಕವಾಗಿದೆಯಾ ಕಥೆಗೆ? ತುಂಬಾ ಪೂರಕವಾಗಿದೆ. ಅಂದ್ರೆ ಕಥೆಯನ್ನ ಆಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೆಂಬಲಿಸುವಂತ ಹಾಡುಗಳದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಸಿನಿಮಾ ನೋಡ್ತಾ ರಜಾ ತಗೊಂಡು ಫಾರಿನ್ ಹೋಗಿ ಬರುವಂತ ಹಾಡುಗಳಲ್ಲ. ಸೊ ಇದು ಕಥೆಯನ್ನ ಇನ್ನೂ ಸ್ವಲ್ಪ ನಮ್ಮ ಮನದಾಳಕ್ಕೆ ಮುಟ್ಟಿಸುವಂತ ಹಾಡುಗಳು. ಈಗ ಯಾರ ಕಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೊಟ್ಟೆಯ ಕಥೆಯಲ್ಲಿ ಜನಾರ್ದನನ ಕಥೆ ಆಗ್ಬೇಕಾದ್ರೆ ಮ್ಯೂಸಿಕ್ ಕೂಡ ಅವನ ಪರ್ಸ್ಪೆಕ್ಟಿವ್, ಅವನ ದೃಷ್ಟಿಕೋನದಲ್ಲೇ ಬರ್ಬೇಕಾಗತ್ತೆ. ಅದನ್ನ ನಾವು ಹಿಪ್ ಹಾಪ್ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್? ಹಿಪ್ ಹಾಪ್ ಒಂದು ಕಡೆ ಆಗುತ್ತೆ ಒಂದು ಮೊಟ್ಟೆ ಕಥೆಯಲ್ಲಿ, ಆ ಸಾಂಗ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಅವನ ಕನಸು ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಆ ಕನಸುಗಳು ಕೂಡ ಆ ಪ್ರಾದೇಶಿಕತೆಗೆ ಬದ್ಧವಾಗಿ, ಅವನ ಮನೋಸ್ಥಿತಿ ಕೂಡ ಅದು ಅದೇ ಒಂಥರ ಮಾಡರ್ನ್ ಕಾನ್ಫಿಡೆನ್ಸ್ ಬರ್ಬೇಕು ಅನ್ನುವಂತ ಒಂದು ಒಳಗಿಂದ ಆತ ಎಲ್ಲವನ್ನು ಬೇಕು ಅಂತ ಹೌದು ಬಯಸೋನು. ಇಲ್ಲಿ ಅವಳು ಬಯಸಿದ್ರು ಕೂಡ, ಅಮ್ಮಚ್ಚಿ ಅನ್ನೋ ಪಾತ್ರ ಬಯಸಿದ್ರು ಕೂಡ ಅವಳು ಕುಂದಾಪುರದ ಪ್ರಾದೇಶಿಕತೆಯನ್ನ ಮೀರಿ ಹೋಗಕ್ಕಾಗಲ್ಲ. ಯಾಕಂದ್ರೆ ಅವಳು ಅಲ್ಲಿನ ಹೆಣ್ಮಗಳು, ಈಗಿಂದಲ್ಲ 70-80ರ ದಶಕದ ಹೆಣ್ಮಗಳು. ಅವಳ ಕನಸು ಕೂಡ ಆ ಜಾಗಕ್ಕೆ, ಆ ಟೈಮ್ಗೆ ಅದು ಸೀಮಿತವಾಗಿರುತ್ತೆ. ಹಾಗಾಗಿ ಸಂಗೀತ ಕೂಡ ಅಲ್ಲಿಗೆ ತುಂಬಾ ತುಂಬಾ ಪೂರಕವಾಗಿರಬೇಕು. ಅದರಿಂದ ಅದು ತುಂಬಾ ಸರಳತೆಯನ್ನ ಕಟ್ಟಿಕೊಡೋದ್ರಲ್ಲಿ ಟೀಮ್ ಯಶಸ್ವಿಯಾಗಿದೆ ಅಂತ. ಇಲ್ಲಿ ವೆಂಕಪ್ಪಯ್ಯ ಸಂಗೀತದಲ್ಲಿ ವೆಂಕಪ್ಪಯ್ಯ ಹೇಗೆ ಬರ್ತಾರೆ? ಇಲ್ಲ, ಸಂಗೀತದಕ್ಕೂ ವೆಂಕಪ್ಪಯ್ಯಂಗೂ ಪಾತ್ರ ಇಲ್ಲ, ಏನಿಲ್ಲ. ಸಂಗೀತಕ್ಕೆ ವೆಂಕಪ್ಪಯ್ಯ ವಿರೋಧಿ ಅಂತ ಹೇಳ್ಬೋದು, ಸಂಗೀತಕ್ಕೆ, ಕಲೆಗೆ ಅಥವಾ ಅವನ ದೃಷ್ಟಿಕೋನದಲ್ಲಿ ಅದು ಬರೋದಿಲ್ಲ. ಅವನಿಗೆ ಊಟ ಮಾಡಿದ್ರೆ ಸಾಕು ಅಥವಾ ಬದುಕಿದ್ರೆ ಸಾಕು, ಆ ತರದ. ಅದ್ರ ಜೊತೆ ಹೆಣ್ಮಕ್ಳು ಹೀಗಿದ್ರೆ ಸಾಕು ಅವನಿಗೆ, ಈ ತರದ. ಹಾಗಾದ್ರೆ ಅಮ್ಮಚ್ಚಿಯ ಒಂದು ಇದರಲ್ಲೇ ಹೋಗ್ತದೆ ಸಂಗೀತವು, ಮತ್ತೆ ಅವಳ ದೃಷ್ಟಿಕೋನದಲ್ಲೇ ಹೋಗುತ್ತೆ. ಅವಳು ಅಕ್ಕು ಅಥವಾ ಹೆಣ್ಣು ಮಗಳ ಪಾತ್ರದ, ವೈದೇಹಿಯವರ ಕಂಡಂತ ಪಾತ್ರಗಳು, ಹತ್ರ ಆದಂತ ಪಾತ್ರಗಳ ದೃಷ್ಟಿಕೋನದಲ್ಲಿ ಸಂಗೀತ ಹೋಗುತ್ತೆ. ಎಲ್ಲೋ ಹಳೆಯ ಕಾಲಘಟ್ಟವನ್ನು ತೋರಿಸುವಂಥದ್ದು, ಅಥವಾ ಇವತ್ತಿಗೂ ಕೂಡ ಹೀಗೆ ಇದೆ ಅಂತ ಅನ್ನುವಂಥ ಪಾಠವನ್ನು ಅಥವಾ ಪರಿಸ್ಥಿತಿಯನ್ನು ಹೇಳುವಂತ ರೀತಿಯಲ್ಲಿ ಆಗ್ತದೋ? ಹೌದು. ಈಗ ಸ್ತ್ರೀ ಶೋಷಣೆ ಅನ್ನೋದು ಬೇರೆ ಬೇರೆ ಮುಖವಾಡನ್ನ ಧರಿಸುತ್ತೆ ಹೊರತು ಅದು ಕಂಪ್ಲೀಟ್ ಆಗಿ ನಿರ್ನಾಮವಾಗಿದೆ ಅನ್ನೋದನ್ನ ನಾನು ಯಾವತ್ತೂ ನಂಬಲ್ಲ, ಸದ್ಯದ ಮಟ್ಟಿಗಂತೂ ನಂಬಲ್ಲ. ನಿರ್ನಾಮ ಆದ್ರೆ ಬಹಳ ಖುಷಿ. ಈಗ ಈಗಲೂ ಕೂಡ ಕನಸುಗಳಿದೆ ಹೆಣ್ಮಕ್ಳಿಗೆ. ಅದನ್ನ ಒಡೆಯುವಂತ ವೆಂಕಪ್ಪಯ್ಯನವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಪ್ರಸ್ತುತರಾಗಿದ್ದಾರೆ. ಇಲ್ಲೂ ಕೂಡ ಅದೇ ರೀತಿ ಕನಸುಗಳು, ಅದನ್ನ ಒಡೆಯುವಂತ ಒಬ್ಬ ವೆಂಕಪ್ಪಯ್ಯ. ಕತೆ ಅದೇ. ಇವತ್ತಿನ ಕತೆ ಕೂಡ ಪ್ರತಿಫಲನವನ್ನ 70-80ರ ದಶಕದಲ್ಲಿ ಪಡ್ಕೊಳ್ಳುತ್ತೆ. ಆಗ ಗೊತ್ತಾಗತ್ತೆ ಅಂದ್ರೆ ಏನಂದ್ರೆ, ಸಮಾಜ ಏನು ಜಾಸ್ತಿ ಬದಲಾಗಿಲ್ಲ, ಹೊರಗಡೆಯಿಂದ ದೊಡ್ಡ ಮಾಡರ್ನೈಸ್ಡ್ ಮುಖವಾಡವನ್ನು ತೊಟ್ಕೊಂಡ್ರು ಕೂಡ ಒಳಗಡೆ ನಾವು ಹಾಗೆ ಉಳ್ಕೊಂಡಿದ್ದೇವೆ. ವೆಂಕಪ್ಪಯ್ಯನಷ್ಟೇ ಪೈಶಾಚಿಕವಾಗಿ ಅಥವಾ ಮೃಗೀಯವಾಗಿ ಇನ್ನೂ ಉಳ್ಕೊಂಡಿದ್ದೇವೆ ಅಂತ ತುಂಬಾ ಚೆನ್ನಾಗಿ ಪ್ರತಿಫಲಿಸುತ್ತೆ ಅಂತ ಅನ್ಸುತ್ತೆ ನಂಗೆ. ಅಂದ್ರೆ ಅಮ್ಮಚ್ಚಿ ಇನ್ನೂ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾಳೆ. ಹೌದೌದು. ಅದೇ ರೀತಿಯಲ್ಲಿ ವೆಂಕಪ್ಪಯ್ಯನೂ ಇದ್ದಾನೆ, ಆದ್ರೆ ಮುಖವಾಡ ಬೇರೆ, ಬಟ್ಟೆ ಬೇರೆ ಅಷ್ಟೇ. ಅಷ್ಟೇ ಇದ್ದಾರೆ, ಖಂಡಿತ ಇದೆ. ಅಥವಾ ನಾವೇ ಎಲ್ಲ ಕೂಡ, ವೆಂಕಪ್ಪಯ್ಯ ಎಲ್ಲರೂ ಕೂಡ ನಾವೇ. ಈಗ ನಾನು ಕೇಳ್ಕೊತೀನಿ ಎಷ್ಟು ಸಲ, ಏನೋ ಒಂದ್ ಮಾಡ್ಬೇಕಾದ್ರೆ ಇಲ್ಲ ನಿಮ್ ಹೆಣ್ಮಗಳು ನಿಂಗೆ ಆಗಲ್ಲ ಅನ್ನೋ ಒಂದು ಭಾವನೆ ಏನಿದೆ, ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಿಲ್ಲ ಅಂದ್ರೂ ನಮ್ಮೊಳಗೆ ಹೇಗೋ ತುಂಬಾ ತಳಮಟ್ಟದಲ್ಲೇ ಆಕ್ಚುಲಿ ಅದು ಬೆಳೆದಿದೆ ಅಥವಾ ಇನ್ನೂ ಇದೆ. ಅದನ್ನ ಆಕ್ಚುಲಿ ನಾವು ತೆಗಿಬೇಕು ಅಂದ್ರೆ ತುಂಬಾ ಕಾನ್ಶಿಯಸ್ ಆಗಿ ನಾವು ಡಿಸಿಷನ್ಗಳನ್ನು ತಗೋಬೇಕು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಹೇಳಿದ್ಮೇಲೆ ನಮಗೆ ಎಷ್ಟೋ ಸಲ ತಲೆ ಬರುತ್ತೆ. ಸೊ ಅದರಿಂದಾಗಿ ನಾನೇ ವೆಂಕಪ್ಪಯ್ಯ ಇರ್ಬೋದು ಅಥವಾ ನಾವೇ ವೆಂಕಪ್ಪಯ್ಯ ಇರ್ಬೋದು, ಎಲ್ಲೂ ಹೊರಗಿಲ್ಲ, ನಮ್ಮೊಳಗೆ ಇರೋದು ಅಷ್ಟೇ. ಇಲ್ಲಿ ಚಂಪಾ ಶೆಟ್ಟಿ ಅವರು ಅವರೇ ಕಥೆಗಳನ್ನೆಲ್ಲ ಒಟ್ಟು ಸೇರಿಸಿ ಅವರೇ ಬರೀತಾರೆ. ಹೌದು, ನಿರ್ದೇಶನ, ಚಿತ್ರಕಥೆ ಅವ್ರದ್ದು. ಹೌದು. ಇಲ್ಲಿ ರಾಜ್ ಬರ್ಲಿಲ್ವಾ ಅಲ್ಲಿ ಸಿನಿಮಾದಲ್ಲಿ? ಅಂದ್ರೆ ರಾಜ್ನ ಒಂದು ಹೀಗಿರಬೇಕು ಅನ್ನೋಂಥ ಕಾನ್ಸೆಪ್ಟ್ ಬಂದಾಗ ಚಂಪಾ ಶೆಟ್ಟಿ ಅವರು ಸೇರ್ಕೊಂಡ. ಯಾಕಂದ್ರೆ ನೀವು
ಸಿನಿಮಾವನ್ನು ನಿರ್ದೇಶನ ಮಾಡಬಲ್ಲವರು? ಇದು ಸಿನಿಮಾ ಅವರದ್ದು, ಕನ್ಸ್ ಅವರದ್ದು, ಕತೆ ಅವರದ್ದು. ಮತ್ತೆ ಅವರಿಗಿದ್ದಂಥ ಕ್ಲಾರಿಟಿ ಏನಿತ್ತು ಅದರಲ್ಲಿ ನಾನು ಹೋಗಿ ಮಧ್ಯೆ ಹಾಳು ಮಾಡುವಂಥದ್ದು ಏನೂ ಇರಲಿಲ್ಲ. ತುಂಬಾ ಕ್ಲಾರಿಟಿ ಇರಬೇಕು. ಅಂದ್ರೆ ಒಬ್ಬ ನಿರ್ದೇಶಕರಾಗಿದ್ದವರು ಒಬ್ಬ ನಟನಾಗಿ ಬಂದು ಇಲ್ಲಿ ಬಂದಿದ್ದಾರೆ. ಹೌದು, ಮತ್ತೊಬ್ಬರು ನಿರ್ದೇಶಕರಿದ್ದಾರೆ. ಹೌದು. ಪ್ರತಿ ಸಿನಿಮಾದಲ್ಲಿ ಕೂಡ ಒಬ್ಬ ಆರ್ಟಿಸ್ಟ್ ಆದಾಗ ನಿಮಗಿರುವಂಥ ಜವಾಬ್ದಾರಿ ಏನಂದ್ರೆ ನಿಮ್ಮ ಜವಾಬ್ದಾರಿಯನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಈಗ ಅವರು ಸಿನಿಮಾವನ್ನು ತುಂಬಾ ಬಲವಾಗಿ ಆಗೋ ಮುಂಚೆನೆ ನೋಡಿದ್ದಾರೆ. ಪಾತ್ರಗಳೆಲ್ಲ ಹೇಗೆ ಬೇಕು, ಯಾಕೆ ಹಾಗೆ ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾರೆ. ಆಗ ಅವ್ರು ಹೇಳಿದಾಗ ನಾವು ಅರ್ಥ ಮಾಡ್ಕೊಂಡು ಅದನ್ನ ಡೆಲಿವರ್ ಮಾಡುವಂತ ಒಂದೇ ಒಂದು ಕೆಲಸ ಬಾಕಿ ಉಳಿದಿದೆ ಬಿಟ್ರೆ ಮತ್ತೆ ನಾನು ಹಿಂದೆ ಹೋಗಿ ನೋಡುವಂಥದ್ದು ಏನು ಬಾಕಿ ಉಳಿದಿಲ್ಲ. ಅಂದ್ರೆ ಎಷ್ಟೋ ಸಲ ನಾವು ಸಿನಿಮಾ ನೋಡ್ತಾ ನೋಡ್ತಾ ಮಾಡೋದನ್ನ ನೋಡ್ತಾ ನೋಡ್ತಾ ನಮ್ಗೆ ಕಲಿಯೋದಕ್ಕೆ ಸಿಗುತ್ತೆ. ಚಂಪಾ ಶೆಟ್ಟಿ ಅವರಿಗಿದ್ದಂತ ರಂಗ ಏನು ಎಕ್ಸ್ಪೀರಿಯನ್ಸ್ ಏನಿದೆ, ಅನುಭವ, ಅದನ್ನ ತುಂಬಾ ಚೆನ್ನಾಗಿ ಬಳಸ್ತಾರೆ. ಕಥೆಗಾರ್ತಿಯ ಅನುಭವ ಮತ್ತೆ ರಂಗ ನಿರ್ದೇಶನ, ಹೌದು, ಇದೆರಡೂ ಕೂಡ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆಗ ನನಗೆ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ನಾನು ಇದನ್ನ ಎಷ್ಟಾಗುತ್ತೋ ಅಷ್ಟು ಅವರ ಕನಸಿಗೆ ಹತ್ರ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ಬೇಕು ಬಿಟ್ರೆ ಅದನ್ನ ನಾನು ಇನ್ನೊಂದು ರೀತಿ ಕಾಣುವಂತ, ಆಕ್ಚುಲಿ ಕಾಣ್ಬೇಕು ಅನ್ನೋ ಒಂದು ಇದೇ ಪ್ರಶ್ನೆನೇ ಹೇಳಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಲ್ರೆಡಿ ಕಟ್ಟಿದ್ದಾರೆ. ಅದನ್ನ ಬರೀ ಚಿತ್ರಿಸ್ಬೇಕಷ್ಟೇ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಚಿತ್ರಿಸ್ಬೇಕು. ಆ ಜವಾಬ್ದಾರಿ ಮಾತ್ರ ಉಳ್ಕೊಂಡಿತ್ತು, ಆ ಜವಾಬ್ದಾರಿ ಮಾತ್ರ ಮಾಡಿದ್ದೀನಿ. ಎಸ್ ರಾಜ್, ಮತ್ತಷ್ಟು ಮಾತಾಡಬೇಕು. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಬರ್ತೇನೆ. ಮತ್ತೊಮ್ಮೆ ಸ್ವಾಗತ. ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೆ. ಇದರ ಪ್ರಮುಖ ಪಾತ್ರಧಾರಿ ರಾಜ್ ಬಿ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ನಾವು ಈಗಾಗಲೇ ಮಾತಾಡ್ತಿದ್ದೆವು. ರಾಜ್, ಅಂದರೆ ಪ್ರೊಮೋವನ್ನು ನೋಡುವಾಗಲೇ ಸಿನಿಮಾ ಏನು ಅಂತ ಒಂದು, ಅಂದರೆ ಕಥೆಗಳು ರಿವೀಲ್ ಆಗೋದಕ್ಕಿಂತಲೂ ಸಿನಿಮಾ ಏನು ಹೇಳ್ತದೆ ಅಂತ ಗೊತ್ತಾಗ್ಬಿಡ್ತದೆ. ಆದರೆ ಇಲ್ಲಿ ಎಲ್ಲೋ ಒಂದು ಥರ ಒಂದು ಇತ್ತೀಚಿನ ಒಂದಷ್ಟು ಡೆವಲಪ್ಮೆಂಟ್ ನೋಡಿದೆ. ಉದಾಹರಣೆಗೆ ಕಥೆಯೊಂದು ಶುರುವಾಗಿದೆ, ಒಂದು ಸಿನಿಮಾ ಒಂದು ಎಲ್ಲೋ ಒಂದು ವರ್ಗವನ್ನು ಅದು ತಲುಪ್ತದೆ ಅಂತ ಅನ್ನೋದು. ಆದರೆ ಆ ಏಕತಾನತೆಯನ್ನು ಮುರಿಬೇಕಲ್ಲ ಅನ್ನುವಂಥ ಚಾಲೆಂಜ್ ಇರೋದು ಇಂತಹ ಕಥೆಗಳಿಗೆ. ಹೌದು, ಏನೋ ಒಂದಷ್ಟು ರಸಗಳು ಬೇಕು, ಈ ನವರಸಗಳ ಸಮ್ಮಿಳಿತಗಳು ಬೇಕು ಅಂತ ಅನ್ನೋದು. ಹಾಸ್ಯ ಬೇಕು, ಅದು ಬೇಕು, ಇದು ಬೇಕು. ಸೊ ಇದು ಹೇಗೆ ಸಮ್ಮಿಳಿತಗೊಂಡಿದೆ ಇಲ್ಲಿ? ಅಂದರೆ ಸಿನಿಮಾ ಒಂದು ವರ್ಗಕ್ಕೆ ಮಾತ್ರ ಮುಟ್ಟಬಲ್ಲದು ಅಂತ ನಾನು ಭಾವಿಸ್ತೀನಿ ಯಾವತ್ತೂ ಕೂಡ. ಒಂದು ಮೊಟ್ಟೆಯ ಕತೆ ಅಂತ ಸಿನಿಮಾ ಯಶಸ್ವಿ ಆದ್ರೂ ಕೂಡ ಅದು ಮುಟ್ಟಿದ್ ಒಂದು ವರ್ಗಕ್ಕೆ ಮಾತ್ರ. ಎಲ್ಲರಿಗೂ ಸಿನಿಮಾ ಮಾಡೋದಕ್ಕಾಗಲ್ಲ, ಅದು ತುಂಬಾ ತಪ್ಪಾಗುತ್ತೆ. ಕೌಂಡಿನ್ಯ ಬರೆಯುವಂತ ಕಥೆಗಳು, ಕುವೆಂಪು ಬರೆಯುವಂತ ಕಥೆಗಳು ಎರಡನ್ನೂ ಓದುವಂತ ಒಂದು ವರ್ಗ ಇರೋದಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಬರೆಯೋ ಕತೆ ಓದೋ ವರ್ಗನೇ ಬೇರೆ, ಕೌಂಡಿನ್ಯ ಬರೆಯೋ ಕತೆ ಓದೋ ವರ್ಗನೇ ಬೇರೆ. ಯಾರಿಗೆ ಯಾವ ಥ್ರಿಲ್ ಬೇಕೋ ಅದನ್ನ ಅವ್ರು ಚೂಸ್ ಮಾಡ್ತಾರೆ. ಆದ್ರೆ ಮಾರ್ಕೆಟ್ ಆಗಿ ನಾವು ಬಿರಿಯಾನಿ ಅಂಗಡಿ ಮಾತ್ರ ಓಪನ್ ಇಟ್ಟರೆ ತುಂಬಾ ಕಷ್ಟ ಆಗುತ್ತೆ. ಗಂಜಿ ಉಪ್ಪಿನಕಾಯಿನೂ ಇರಬೇಕು, ಬಿರಿಯಾನಿನೂ ಇರಬೇಕು, ಅದ್ರ ಜೊತೆ ಸಮೋಸನೂ ಇರಬೇಕು. ಆಯ್ಕೆಗಳು ತುಂಬಾ ಸುಲಭ ಆಗುತ್ತೆ. ಯಾರಿಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಕಥೆಯೊಂದು ಶುರುವಾಗಿದೆ, ಒಂದು ವರ್ಗವನ್ನ ಮುಟ್ಟಿದ್ರು ಕೂಡ ಯಾವ ವರ್ಗವನ್ನ ಮುಟ್ಟಿದೆ ಅಲ್ಲಿ ಸುಮಾರು ಜನ ಕನಸ್ಕಾರರನ್ನ ಹುಟ್ಟಾಕಿದೆ. ಮತ್ತೆ ಅದ್ರ ಜೊತೆಗೆ ಏನಾಗಿದೆ, ಅದು ಅದರಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಅದು ಪೂರಕವಾಗಿದೆ. ನಾನು ಅಮ್ಮಚ್ಚಿ ಎಂಬ ನೆನಪನ್ನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಯಾರು ತುಂಬಾ ಒಳ್ಳೆಯ ಸಿನಿಮಾಗಳನ್ನ ಇಷ್ಟಪಡ್ತಾರೆ ಆ ವರ್ಗಕ್ಕೆ ಇದು ಬಲವಾಗಿ ತಲುಪಬೇಕು. ಆ ಬಲವಾಗಿ ತಲುಪಿದಾಗ ಮಾತ್ರ ಎಲ್ರಿಗೂ ಸಿನಿಮಾ ಮಾಡಕ್ ಆಗಲ್ಲ, ತುಂಬಾ ತಪ್ಪಾಗುತ್ತೆ. ಸುಗಮ ಸಂಗೀತವನ್ನು ಎಲ್ಲರೂ ಒಪ್ತಾರೆ ಅಂತ ಇಲ್ಲ. ಸುಗಮ ಸಂಗೀತಕ್ಕೆ ಬೇರೆ ಆದ ಒಂದು ವರ್ಗ ಇದೆ, ಆ ವರ್ಗ. ಶಾಸ್ತ್ರೀಯ ಸಂಗೀತಕ್ಕೂ ಒಂದು ವರ್ಗ ಇದೆ. ಸೊ ಅದೇ ರೀತಿಯಲ್ಲಿ ಸಿನಿಮಾದಲ್ಲೂ ಕೂಡ ಅದನ್ನು ನೋಡುವಂತ ಖಂಡಿತ ಇದೆ. ಈಗ ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳನ್ನ ನಾನು ಥಿಯೇಟರ್ ಅಲ್ಲಿ ನೋಡ್ಲೇ ಇಲ್ಲ. ಅದೇ ತಿಥಿಯನ್ನು ಹೋಗಿ ನೋಡಿದ್ದೀನಿ. ಅದು ನನ್ನ ಟೇಸ್ಟ್ಗೆ ಇದಾಗುತ್ತೆ ಆ ಕಾರಣದಿಂದ. ಸೊ ಹಾಗಾಗಿ ಇದು ಕೂಡ ಈ ಟೇಸ್ಟ್ ಅನ್ನು ಇಷ್ಟಪಡುವಂತ ತುಂಬಾ ದೊಡ್ಡ ವರ್ಗ ಇದೆ ಅಂತ ನಾನು ಭಾವಿಸ್ತೀನಿ. ಆ ವರ್ಗ ಬಂದು ಸಿನಿಮಾ ನೋಡ್ಬೇಕು. ಆ ವರ್ಗ ನೋಡಿದಾಗ ಬೇರೆಯವರಿಗೂ ಇಷ್ಟ ಆಗ್ಬೋದು. ಯಾಕಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ ಯಶಸ್ವಿ ಆಗ್ತಾರೆ. ಕೆಲವು ಸಲ ಏನಾಗುತ್ತೆ, ತುಂಬಾ ರಾಂಗ್ ವರ್ಗ ಬಂದು ಸಿನಿಮಾ ನೋಡೋದು ತುಂಬಾ ತಪ್ಪಾಗುತ್ತೆ. ಒಂದು ಮೊಟ್ಟೆಯ ಕಥೆಯನ್ನ ಯಾವುದೋ ಕಮರ್ಷಿಯಲ್ ಸಿನಿಮಾ ನೋಡೋರು ಬಂದು ಫಸ್ಟ್ ಶೋ ನೋಡಿದ್ರೆ ಸಿನಿಮಾಗೆ ತುಂಬಾ ನೆಗೆಟಿವ್ ಅದು. ಯಾಕಂದ್ರೆ ಆಗ ಪ್ರೊಮೋಗಳನ್ನ, ಟೀಸರ್ಗಳನ್ನ ನಾವು ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಮೊಟ್ಟೆಯ ಕಥೆಯನ್ನ ಯಾವ ವರ್ಗ ಇಷ್ಟಪಡುತ್ತೆ ಅವ್ರನ್ನ ಕರೆಯೋದಕ್ಕೆ ನಾವು ಹೆಲ್ಪ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲರೂ ಬಂದು ನೋಡಿದ್ರೆ ಆಕ್ಚುಲಿ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಪ್ರೊಪಗಾಂಡಗಳು ಕಮರ್ಷಿಯಲ್ ಟೇಸ್ಟ್ ಇರುವಂತ ಜನರಿಗೆ ಅಟ್ಯಾಚ್ ಮಾಡಿಬಿಟ್ರೆ ಅಲ್ಲಿ ಆ ಜನ ಬಂದು ಅವರ ನಿರೀಕ್ಷೆಗಳು ಬೇರೆ ತಪ್ಪಲ್ಲ. ಸೊ ಅದನ್ನ ನೋಡುವಾಗ ಇಲ್ಲಪ್ಪ ಇದು ನನ್ನ ಸಿನಿಮಾ ಅಲ್ಲ ಅಂತ ಅವ್ರು ಹೇಳಿಬಿಡ್ತಾರೆ. ಹೌದು. ಸೊ ಅದು ಸಿನಿಮಾಕ್ಕೂ ದೊಡ್ಡ ಪೆಟ್ಟಾಗುತ್ತೆ. ಹೌದು, ಅವ್ರು ನನ್ನ ಸಿನಿಮಾ ಅಲ್ಲ ಅಂತ ಹೇಳಲ್ಲ, ಅವ್ರು ತುಂಬಾ ಕೆಟ್ಟ ಸಿನಿಮಾ ಅನ್ನೋ ಪದ ಪ್ರಯೋಗ ಮಾಡ್ತಾರೆ. ಯಾಕಂದ್ರೆ ಅವರು ಆ ಸಿನಿಮಾವನ್ನ ನೋಡೋದಕ್ಕೆ ರೆಡಿಯಾಗಿ ಬಂದಿಲ್ಲ ಥಿಯೇಟರ್ಗೆ. ನೀವು ತುಂಬಾ ಏನಂದ್ರೆ, ನೀವು ಬಿರಿಯಾನಿ ಮಾಡಿ ಯಾರೋ ವೆಜಿಟೇರಿಯನ್ ಮನೆ ಕರೆದಂಗಾಗುತ್ತೆ. ಅವ್ರು ಅದಕ್ಕೆ ಬಂದಿಲ್ಲ, ಅವ್ರು ಅದಕ್ಕೆ ರೆಡಿ ಇಲ್ಲ.
ನೀವು ಯಾರನ್ನು ಕರಿಬೇಕು ಅವ್ರನ್ನ ಕರಿಬೇಕು. ಅಮ್ಮಚ್ಚಿ ಅಮ್ಮ ನೆನಪಾಗ್ಲಿ, ಒಂದು ಮೊಟ್ಟೆಯ ಕಥೆ ಆಗಲಿ, ಅದೇ ನಾನು ಯೋಚನೆ ಮಾಡೋದು. ಯಾರು ಬರ್ತಾರೆ ಅವ್ರು ಆ ವರ್ಗಕ್ಕೆ ಕ್ಯಾಟರ್ ಮಾಡುವಂಥ ಸಿನಿಮಾ ಮಾಡಿದ್ದಾರೆ ಅಂತ ನಂಗೆ ಅನ್ಸೋದು. ಓಕೆ, ಸ್ವಲ್ಪ ರಿಲೇಟೆಡ್ ಆಗಿ ನಾನು ಅಮ್ಮಚ್ಚಿ ಎಂಬ ನೆನಪು ನೀವು ಮಾತಾಡ್ತಾ ಇದ್ದಾಗ ಈ ಒಂದು ವ್ಯವಸ್ಥೆಯ ಒಂದು ಭಾಗ, ಬಹುಶಃ ಪುರುಷ ಪ್ರಧಾನವಾದಂಥ ಒಂದು ವ್ಯವಸ್ಥೆಯ ಭಾಗ ಬರ್ತದೆ ಅಂತ ಅನ್ನುವಂಥದ್ದು. ಅಂದರೆ ಅಲ್ಲೇ ನೀವು ಆಗ ಹೇಳುವಾಗ ಹೇಳಿದರೆ ಅಂದರೆ ಇವತ್ತಿಗೂ ವಾಸ್ತವ ಹೌದು ಅನ್ನೋದು. ನಾನು ಸ್ವಲ್ಪ ಸಿನಿಮಾದ ಹೊರಗೆ ಬರ್ತೇನೆ, ಯಾಕಂದರೆ ನಾನು ಆಗಲೇ ಹೇಳಿದೆ ರಾಜ್ ಜೊತೆ ತುಂಬ ಮಾತಾಡಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಕೆಲವೊಂದು ಬೆಳವಣಿಗೆಗಳು ಒಬ್ಬರ ಬಗೆಗೆ ಬೇಡ, ಅಂದರೆ ಮೀಟು ಅನ್ನುವಂಥ ಡೆವಲಪ್ಮೆಂಟ್ ಆಗಿರಲಿ, ಅವರು ಇನ್ನೋದಕ್ಕಿಂತ ಇಡೀ ಸಿಸ್ಟಮ್ ಮೇಲೆ ಈ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು, ಅದು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಇದು ಆಗ್ತಾ ಇರುವಂಥ ಚರ್ಚೆಗಳು ಏನು ಅನಿಸ್ತದೆ? ನನಗೆ ಒಂದು ಲೆಕ್ಕದಲ್ಲಿ ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ಈಗಲಾದರೂ ಕೆಲವಾರು ಜನ ಬಂದು ನನಗೆ ಈ ರೀತಿಯ ಹ್ಯಾರಾಸ್ಮೆಂಟ್ ಆಯಿತು, ಶೋಷಣೆಗೆ ನಾನು ಒಳಗಾಗಿದ್ದೇನೆ ಅಂತ ಹೇಳ್ಕೊಳ್ಳೋ ಧೈರ್ಯ ಏನಿದೆ, ಆ ಧೈರ್ಯ ಕೊಟ್ಟಿದ್ದಕ್ಕೆ ಮೀಟು ಮೂಮೆಂಟ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಕೆಲವರು ಹೇಳ್ಬೋದು ಈ ಪವರ್ ಮಿಸ್ಯೂಸ್ ಆಗ್ತಾ ಇದೆಯಾ ಅಂತ. ಪ್ರಪಂಚದ ಎಲ್ಲ ಪವರ್ಗಳು ಕೂಡ ಯೂಸು ಆಗುತ್ತೆ, ಮಿಸ್ಯೂಸು ಆಗುತ್ತೆ. ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಪೊಲಿಟಿಕ್ಸ್ ತನಕ ಪವರ್ ಇರೋದೇ ಆ್ಯಕ್ಚುಲಿ ಯೂಸ್ ಆಗೋದಕ್ಕೆ. ಕೆಲವರು ಎಲ್ಲೋ ತುಂಬ ಜನರು ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಬಟ್ ಆದರೆ ಎಲೆಕ್ಟ್ರಿಸಿಟಿ ಮಿಸ್ಯೂಸ್ ಆಗುತ್ತೆ, ಕರೆಂಟ್ ಹೊಡೆಯುತ್ತೆ ಅಂತ ನಾವು ಕರೆಂಟ್ ಬಳಸೋದನ್ನ ನಿಲ್ಲಿಸಲ್ಲ. ಅದೇ ರೀತಿ ಮೀಟು ಕ್ಯಾಂಪೇನ್ ಕೂಡ ಎಲ್ಲೋ ಒಂದೆರಡು ಕಡೆ ಮಿಸ್ಯೂಸ್ ಆಗ್ತಾ ಇದೆ ಅಂತ ಸಾವಿರಾರು ಜನಕ್ಕೆ ಆ್ಯಕ್ಚುಲಿ ಎಷ್ಟೋ ಜನ ಈ ರೀತಿ ಪ್ರೆಡೇಟರ್ಸ್ ಅಥವಾ ಬೇಟೆ ಆಡೋದಕ್ಕೆ ಕಾಯ್ತಾ ಇರುವಂಥ ಪುರುಷರಿಗೆ ಒಂದು ಹೆದರಿಕೆಯನ್ನು ಒಳಗಡೆ ಹುಟ್ಟಾಕಿದೆ. ಒಂದು ಮಾತಾಡೋ ಮುಂಚೆ, ಹೇಳೋ ಮುಂಚೆ, ಮೈ ಮುಟ್ಟೋ ಮುಂಚೆ ಒಂದು ಹೆದರಿಕೆ. ಎಲ್ಲಿ ನಾಳೆ ನಾನು ಪೇಪರಲ್ಲಿ ಬರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ನಾನು ದೊಡ್ಡ ಹೆಸರು ಮಾಡ್ಬೋದು ಅಥವಾ ಅಂದರೆ ಕೆಟ್ಟ ಹೆಸರು ಮಾಡ್ಬೋದು ಅನ್ನೋ ಹೆದರಿಕೆಯಿಂದ ತುಂಬ ಜನಕ್ಕೆ ಏನಾಗಿದೆ, ಆ ಹೆದರಿಕೆಯನ್ನ ಫಸ್ಟ್ ಟೈಮ್ ಹುಟ್ಟು ಹಾಕಿದೆ. ಅಂದರೆ ಇತಿಹಾಸದಲ್ಲಿ ಆದಂಥ ತಪ್ಪುಗಳಿಗೆ ಈಗ ಅದು ಹೀಗಂತೆ ಅಂತ ನೋಡುವಾಗ ಪ್ರಸಕ್ತವಾದಂಥ ಇದರಲ್ಲಿ ನಾನು ಹೇಗಿರಬೇಕು, ಹೌದು, ಅದನ್ನ ಕಲಿಸಿಕೊಡ್ತಾ ಇದೆ. ಹೌದು, ಇದರಿಂದಾಗಿ ನನಗೆ ಆ ಮೂಮೆಂಟ್ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ. ಯಾರಾದ್ರೂ ಮಿಸ್ಯೂಸ್ ಮಾಡ್ಕೋತೀರಾ ಅಂದ್ರೆ ದಯವಿಟ್ಟು ಇದನ್ನ ಮಾಡ್ಕೋಬೇಡಿ. ಯಾಕಂದ್ರೆ ಇದರಿಂದ ತುಂಬಾ ಜನಕ್ಕೆ ಅಂದ್ರೆ ಒಳ್ಳೆ ಸಂದೇಶ ಹೋಗೋದು ತುಂಬಾ ಡೈಲ್ಯೂಟ್ ಆಗ್ಬಿಡುತ್ತೆ ಇಡೀ ಮೂಮೆಂಟ್ ಅಂತ ನಂಗೆ ಅನ್ಸುತ್ತೆ. ಸೊ ಎಲ್ಲಾ ಕಡೆ ಹೆಣ್ಮಕ್ಳು ಮಾತಾಡಬೇಕು, ಅಥವಾ ಅವರ ಪರ್ಮಿಷನ್ ಇಲ್ಲದೆ ಅವರನ್ನ ಮುಟ್ಟೋದಾಗ್ಲಿ ಅಥವಾ ಅವರ ವೈಯಕ್ತಿಕ ಜೀವನಕ್ಕೆ ಹಾನಿ ಮಾಡೋ ರೈಟ್ ಯಾವ ಜೀವಿಗೂ ಇಲ್ಲ. ಗಂಡಸು ಅಂತಲ್ಲ, ಅದು ಹೆಣ್ಮಕ್ಳು ಬೇಕಾದ್ರೆ ಆಗ್ಲಿ, ಯಾವ ಜೀವಿಗೂ ಇಲ್ಲ. ಸೊ ಹೆಣ್ಣು ಗಂಡು ಅನ್ನೋದಕ್ಕಿಂತ ಒಬ್ಬ ಮನುಷ್ಯನಿಗೆ, ಒಂದು ಪ್ರಾಣಿಗೆ ಬದುಕುವಂತ ಒಂದು ಸ್ವತಂತ್ರವಾಗಿ ಬದುಕುವಂತ ಒಂದು ಯೋಗ್ಯತೆ ಇದೆ, ಒಂದು ಅರ್ಹತೆ ಇದೆ. ಅದನ್ನ ನಾವು ಮುಟ್ಟೋಕ್ ಹೋದಾಗ ಅದು ತುಂಬಾ ಕ್ರೂರತೆ ಅನ್ಸ್ಬಿಡುತ್ತೆ. ಸೊ ಮೀಟು ಮೂಮೆಂಟ್ ಇಂದ ಆ ಕ್ರೂರಿಗಳು ಯಾರಿದ್ದಾರೆ ಅವತ್ತು ನೀವು ಅನುಭವಿಸಿದ್ದೀರಿ, ಈಗ ಯಾಕೆ ಮಾತಾಡ್ತೀರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅವ್ರ ಮುಂದೆ ಬಂದು ನಿಲ್ತದೆ. ಈಗ ಅದಕ್ಕೆ ನಾನೇನು ಹೇಳ್ಬೋದು ಅಂದ್ರೆ, ದೊಡ್ಡ ಸ್ಟಾರ್ ಅನ್ನ ನಿಮ್ ಪಕ್ಕ ನಿಲ್ಸಿದ್ರೆ ಒಂದು ಸೆಲ್ಫಿ ತಗೊಳ್ಳೋದಕ್ಕೆ ನಿಮ್ ಕೈಕಾಲು ನಡುಗುತ್ತೆ. ಆ ಹೆದರಿಕೆ ಯಾವತ್ತೂ ಇದ್ದೇ ಇರುತ್ತೆ. ಆದ್ರೆ ಅದೇ ಒಂದ್ 2-3 ಸಲ ನೀವು ಆ ಕಡೆ ಈ ಕಡೆ ತಿರುಗಿ ಆ ವ್ಯವಸ್ಥೆ ಹತ್ರ ಆದಾಗ ನೀವು ಹೋಗಿ ಧೈರ್ಯದಿಂದ ಮಾತಾಡ್ಬಲ್ರಿ. ಅದೇ ರೀತಿ ಆ ಒಂದು ಏನು ಇನ್ಸಿಡೆಂಟ್ ಆಗ್ತಾ ಇದೆ, ಆ ಇನ್ಸಿಡೆಂಟ್ನ ಅದ್ರ ಇಂಟೆನ್ಸಿಟಿ ನಮಗೆ ದೂರ ನಿಂತ್ಕೊಂಡು ಮಾತಾಡೋರಿಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಗಾಢವಾಗಿ ಅವ್ರ ಮೇಲೆ, ಅಂದ್ರೆ ಯೋಚನೆ ಮಾಡಿ, ನೀವು ಜೀವನ ಇಡೀ ಪೂಜೆ ಮಾಡ್ತಾ ಇರೋಂಥ ಒಬ್ಬ ಮನುಷ್ಯ ಬಂದು ನಿಮ್ಮ ಮೈ ಮುಟ್ತಾನೆ ಅಂತ ನೀವು ಕನ್ಸಲ್ಲೂ ಅನ್ಕೊಂಡಿರಲ್ಲ. ಅವನ್ ಶಾಕ್ ಇಂದ ರಿಕವರ್ ಆಗೋದಕ್ಕೆ ನಿಮ್ಗೆ ತುಂಬಾ ಟೈಮ್ ಬೇಕಾಗುತ್ತೆ. ಯಾವತ್ತೂ ಹಾಗೆ ನಾವು ತಂದೆ ಸ್ಥಾನದಲ್ಲಿ ಇಟ್ಟವರು ಏನೋ ಒಂದು ಮಾಡಿದ್ರು ಅಂತ ನಮ್ಗೆ ಹೇಳಿದ್ರೆ, ಈಗ ನಮ್ಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ತುಂಬಾ ಟೈಮ್ ನಾವು ಶಾಕಲ್ಲೇ ಇರ್ತೀವಿ. ಆಮೇಲೆ ಎಲ್ಲೋ ಒಂದು ಕಡೆ ಧೈರ್ಯ ಮಾಡಿ ಅದನ್ನ ರಿಯಾಕ್ಟ್ ಮಾಡ್ತಾ ಇದಾರೆ, ಅದನ್ನ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಕಾಂಪ್ಲಿಮೆಂಟ್ ಮಾಡಬೇಕು. ಅಥವಾ ಅಟ್ಲೀಸ್ಟ್ ಕಾಂಪ್ಲಿಮೆಂಟ್ ಆಗಲಿಲ್ಲ ಅಂದ್ರೆ ಅದನ್ನ ಬರೀ ಕೇಳಬೇಕು. ಸತ್ಯನೋ ತಪ್ಪೋ ಅಂತ ಡಿಸೈಡ್ ಮಾಡೋ ಮುಂಚೆ ಬರೀ ಕೇಳೋವಂಥ ಶ್ರೋತೃಗಳಾದ್ರೂ ನಾವು ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲದಕ್ಕೂ ಜಡ್ಜ್ಮೆಂಟಲ್ಲಿ ಆಗ್ತಾ ಹೋದ್ರೆ ನಾವು ನಾಳೆ ದಿವಸ ಸುಮ್ಮನೆ ಇದ್ರಿ, ಈಗ ಯಾಕೆ ಮಾತಾಡ್ತೀವಿ, ಹೌದು, ಈ ಪ್ರಶ್ನೆಗಳು ಅವತ್ತ್ಯಾಕೆ ಸುಮ್ಮನಿದ್ರೆ, ಅದೇ ನಾ ಹೇಳಿದೆ. ಈಗ ಏನಂದ್ರೆ ಆ ಶಾಕಿಂದ ಹೊರಗೆ ಬರೋದಕ್ಕೆ ತುಂಬಾ ಟೈಮ್ ಬೇಕು. ಒಂದ್ಸಲ ಧೈರ್ಯ ಬಂದಾಗ, ಒಂದ್ಸಲ ಇಲ್ಲ ಈ ವ್ಯವಸ್ಥೆ ಮುಂದೆ ನಾನು ಮಾತಾಡಿದ್ರೆ ಇನ್ನೊಂದು ಯಾರಿಗೋ ಹೆಲ್ಪ್ ಆಗುತ್ತೆ ಅನ್ಬೇಕಾದ್ರೆ, ಅಂದ್ರೆ ಬಹಳ ಮಂದಿ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಧೈರ್ಯ ತಂದಿರೋದ ಅಂತ. ಈಗ ಕೆಲವು ಸಲ ಮನುಷ್ಯನ ಇದು ಎಲ್ಲರೂ ಇದ್ದಾರೆ ನನ್ನ ಜೊತೆ, ಹೌದು, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ, ಎಲ್ಲರೂ ಮುಂದೆ ಬರ್ತಾ ಇದಾರೆ ಅನ್ನೋ ಒಂದು ಧೈರ್ಯದಿಂದ ಹೇಳ್ತಾ ಇದಾರೆ. ಪಾಪ ಅದನ್ನ ನಾವು ಒಬ್ಬಂಟಿಯನ್ನಾಗಿ ಮತ್ತೆ ದೂರ ತಳ್ಳಿ ಬಾಯಿ ಮುಚ್ಚಿಸಿದ್ರೆ ನಾಳೆ ದಿವಸ ನಮ್ಮ ಮನೆ ಹೆಣ್ಮಕ್ಳಿಗೂ ಲಾಸ್ ಅಂತ ಅನ್ಸತ್ ನಂಗೆ, ಬೇರೆ ಯಾರಿಗೂ ಅಲ್ಲ. ನಮ್ಮ ಮನೆ ಹೆಣ್ಮಕ್ಳೇ ಮಾತಾಡೋದ್ರಿಂದ ಸ್ವಲ್ಪ ಹೆದರ್ತಾರೆ. ಅಂದ್ರೆ ಅಮ್ಮಚ್ಚಿಗಳು, ಅಕ್ಕುಗಳು, ಪುಟ್ಟಮತ್ತೆಗಳು, ವೆಂಕಪ್ಪಯ್ಯ ಬಾಯಿ ಮುಚ್ಚಿಸ್ತಾರೆ. ಎಸ್, ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಸಂವಾದ ಮುಂದುವರೆಯುತ್ತೆ. ಮತ್ತೊಮ್ಮೆ ಸ್ವಾಗತ. ಅಮ್ಮಚ್ಚಿ ಎಂಬ ನೆನಪು ಸಿನಿಮಾ ನವೆಂಬರ್ 1ರಂದು ಬಿಡುಗಡೆಗೊಳ್ತಾ ಇದೆ. ರಾಜ್ ಬಿ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ವೆಂಕಪ್ಪಯ್ಯ. ಸೊ ರಾಜ್,
ಒಂದು ಮೊಟ್ಟೆ ಕಥೆ ನಂತರ ರಾಜ್ ನಮಗೆ ಸಿಗಲಿಲ್ಲ, ಭಾಳ ಬ್ಯುಸಿ ಇದ್ದಾರೆ ಅಂತ. ಆದರೂ ಹಾಗೆ ಬರ್ತಾರೆ, ಎಲ್ರಿಗೂ ಮಂಗಳೂರಲ್ಲಿ ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ರಾಜ್? ನೆಕ್ಸ್ಟ್ ಒಂದು ಸ್ಕ್ರಿಪ್ಟ್ ಈಗಷ್ಟೇ ಬರಿತಾ ಇದ್ದೀನಿ. ಸೊ ಇಂಟರ್ವಲ್ ಸ್ಟೇಜ್ ತನಕ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಒಂದು ಅರ್ಧ ಬರಿಬೇಕು. ಬಟ್ ಆದರೆ ತುಂಬ ಸಿನಿಮಾಗಳಲ್ಲಿ ನಟಿಸ್ತಾ ಇರೋದ್ರಿಂದ, ಕೆಲವಾರನ್ನ ಬರಿತಾ ಇರೋದ್ರಿಂದ ಇಲ್ಲಿ ಒಂದು ಮೊಟ್ಟೆ ಕಥೆಯ ಆ ಒಂದು ಫ್ಲೇವರ್ ಇಂದ ಹೊರಗೆ ಬರುವಂತ ಪ್ರಯತ್ನನ, ಅಥವಾ? ಹೌದು, ಆ ಮನುಷ್ಯ ಬೆಳವಣಿಗೆ ಆಗೋದೇ ಯಾವಾಗ ಅವನಿಗೆ ಆಗದೆ ಇರೋದನ್ನ ಪ್ರಯತ್ನ ಪಟ್ಟಾಗ. ಒಂದು ಮೊಟ್ಟೆ ಕಥೆ ಆಗಾಯ್ತು, ಮತ್ತೆ ಅದನ್ನ ಪ್ರಯತ್ನ ಪಟ್ರೆ ಬೆಳವಣಿಗೆ ಅಲ್ಲ ಅನ್ಸುತ್ತೆ. ಐ ಮೀನ್ ಆಂತರಿಕ ಬೆಳವಣಿಗೆ ಅಲ್ಲ ಅನ್ಸುತ್ತೆ. ಅದರಿಂದಾಗಿ ಈಗ ಮಾಡ್ತಿರೋ ಸಿನಿಮಾ ಕಂಪ್ಲೀಟ್ಲಿ ಅದರ ಆಪೋಸಿಟ್ ಅಂತ ಹೇಳ್ಬೋದು. ಸೊ ಮೇ ಬಿ ಹೇಳಬೇಕು ಅಂದ್ರೆ ಗ್ಯಾಂಗ್ಸ್ಟರ್ ಮೂವಿ ಅಂತ ಅನ್ಕೊಂಡಿದ್ದೀನಿ ಸದ್ಯದ ಮಟ್ಟಿಗೆ. ಸೊ ಅದನ್ನ ಈಗಷ್ಟೇ ಬರಿತಾ ಇದ್ದೀನಿ, ಅದು ಈಗಷ್ಟೇ ಒಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸೊ ಅದರಿಂದಾಗಿ ಸ್ವಲ್ಪ ಬ್ಯುಸಿಯ ಮಧ್ಯೆ ಬರೆಯೋದು ಸ್ವಲ್ಪ ಬಹಳ ಕಷ್ಟದ ಕೆಲಸ ಅದು. ಆ ನಂತರದಲ್ಲಿ ಒಬ್ಬ ನಟನಾಗಿ ಗುರುತಿಸ್ತಾರೆ ಹೌದು ಇಡೀ ಕನ್ನಡ ಇಂಡಸ್ಟ್ರಿ ರಾಜ್ನನ್ನ. ಬಹುಶಃ ಒಂದು ಮೊಟ್ಟೆಯ ಕತೆ ಅಂದ್ರೆ ರಾಜ್ ಅನ್ನೋದಕ್ಕಿಂತ ಆ ಮೊಟ್ಟೆಯನ್ನ ಅದು ತಂದಿಟ್ಟಿತ್ತು, ಮತ್ತು ಆ ಕ್ಯಾರೆಕ್ಟರ್ನ ತಂದಿಟ್ಟಿತ್ತು. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಸ್ಕ್ರಿಪ್ಟ್ಗಳು ಆಗ್ತಾ ಹೋದ್ವಾ ಅಂತ ಎಲ್ಲ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡ್ತಾ ಇರೋದು. ಅದ್ರ ಬಗ್ಗೆ ಬಹಳ ಖುಷಿ ಇದೆ ನಂಗೆ. ಯಾಕಂದ್ರೆ ನಾನು ಯಾವತ್ತೂ ಹೇಳೋದು ಅಂದ್ರೆ ಸಿನಿಮಾ ಯಾವತ್ತೂ ಕೂಡ ರೂಪವನ್ನ ಅಥವಾ ಆಕಾರವನ್ನ, ದೇಹವನ್ನ ಮೀರಿ ನಿಂತ್ರೆ ಮಾತ್ರ ಅದಕ್ಕೆ ಒಳ್ಳೆ ಕೃತಿ ಆಗೋದು ಸಾಧ್ಯ ಅಂತ. ಇಲ್ಲಿ ತನಕ ಹೀರೋ ಅಂದ್ರೆ ಹೀಗೆ, ಒಂದು ಮಡಿವಂತಿಕೆ ಇರುತ್ತೆ, ಚೆಲುವೆ ಆಕ್ಚುಲಿ ಎಲ್ಲದು ಅಂತ. ಈಗ ಯಾವ ತರ ಅಂದ್ರೆ ಪಾತ್ರಗಳು ಅಥವಾ ಸಾಮಾನ್ಯತೆಯಲ್ಲಿ ಸಾಮಾನ್ಯರಿರುವಂತ ಕಥೆಗಳು ಇದು ಮುಂದೆ ಬರ್ತಾ ಇದೆ. ಸೊ ಇದಕ್ಕೆ ಕಾರಣ ಕೆಲವು ಸಲ ಏನಂದ್ರೆ ಕೆಲವು ಆಕ್ಟರ್ಗಳು ಕೆಲವು ಪಾತ್ರಗಳನ್ನ ಒಪ್ಕೊಳ್ಳಲ್ಲ. ಒಂದ್ರಲ್ಲಿ ಹೀರೋ ಆದ ತಕ್ಷಣ ಮತ್ತೆ ಎಲ್ರಿಗೂ ಹೊಡೆದು ಎಲ್ರೂ ಹಾರಿಸ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲೇ ಎಲ್ಲ ಇರೋದು, ಆಗ ಮಾತ್ರ ಜನ ಒಪ್ಕೊಳ್ತಾರೆ ಅಂತ. ಬಟ್ ಈಗ ನನಗೆ ಯಾರೆಲ್ಲ ಪಾತ್ರಗಳನ್ನ ಕೊಡ್ತಾ ಇದಾರೆ, ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ ಇರ್ಬೋದು, ಒಂದ್ ಕಡೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇರ್ಬೋದು, ಅದ್ರ ಜೊತೆ ವೆಂಕಪ್ಪಯ್ಯ ಒಬ್ಬ ಕೃಷಿಕನ್ ಪಾತ್ರ ಇರ್ಬೋದು, ಎಲ್ಲ ಪಾತ್ರಗಳು ತುಂಬಾ ಸಾಮಾನ್ಯತೆಯನ್ನ ಬೆಳೆಸ್ಕೊಂಡಿರುವಂತ ಪಾತ್ರಗಳು. ಹೀಗೆ ಮಾಡಿದಾಗ ಮಾತ್ರ ಬೇರೆ ಬೇರೆ ರೀತಿಯ ಸಿನಿಮಾಗಳಾಗೋದಕ್ಕೆ ಸಾಧ್ಯ. ಅದೇ ನಾನು ಆಗ ಹೇಳಿದಾಗ ಬಿರಿಯಾನಿ, ಸಮೋಸ, ಗಂಜಿ ಊಟ ಎಲ್ಲದೂ ಆಗೋದಕ್ಕೆ ಸಾಧ್ಯ. ಆಗ ಮಾತ್ರ ಎಲ್ಲಾ ವರ್ಗದ ಆಡಿಯನ್ಸ್ ಕೂಡ ಥಿಯೇಟರ್ ಬರೋದಕ್ಕೆ ಸಾಧ್ಯ. ಒಂದು ತುಂಬಾ ಒಳ್ಳೆ ಕಮರ್ಷಿಯಲ್ ಸಿನಿಮಾಗಳು ಕೂಡ ಇಂಡಸ್ಟ್ರಿ ಬೆಳವಣಿಗೆಗೆ ಬೇಕು, ಅದ್ರ ಜೊತೆ ಒಳ್ಳೆ ಪ್ಯಾರಲಲ್ ಸಿನಿಮಾಗಳು ಕೂಡ ಬೇಕು. ಯಾಕಂದ್ರೆ ಎಲ್ಲಾ ಆಡಿಯನ್ಸ್ ಸರ್ವ್ ಮಾಡಿದಾಗ ಮಾತ್ರ ಒಂದು ಇಂಡಸ್ಟ್ರಿ ಬೆಳೆಯುತ್ತೆ. ಇಲ್ಲಾಂದ್ರೆ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಭಾಷೆ, ಒಂದು ಸಿನಿಮಾ, ಒಂದು ಉದ್ಯಮ ಎಲ್ಲದೂ ಕೂಡ ಸೋಲುತ್ತೆ ಅಂತ. ಅಲ್ಲಿ ಎಲ್ಲೋ ರಾಜ್ಯನ ಅಂದ್ರೆ ಒಂದು ಮೊಟ್ಟೆ ಕಥೆಯ ಯಶಸ್ಸು ಬಂದದ್ದು, ಅಥವಾ ರಾಜ್ಯ ಅನ್ನುವಂಥ ಕ್ಯಾರೆಕ್ಟರ್ ಅವರಿಗೆ ಬಂದಿರೋದು. ಕೆಲವೊಮ್ಮೆ ಏನಾಗ್ತದೆ, ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಅವರು ಬೇಕು ಅಂತ ಕೂಡ ಹೇಳಿರ್ಬೋದು. ತುಂಬಾ ಜನ ಅಲ್ಲಿ ಆಯ್ಕೆಗಳು ಅಂದ್ರೆ ರಾಜ್ನ ಆಲೋಚನೆಗಳಿಗೆ ಪೂರಕವಾದಂತ ಘಟನೆಗಳು. ನಾನು ಯಾವ ರೀತಿ ಪಾತ್ರ ಇದ್ ಮಾಡ್ತೇನೆ ಅಂದ್ರೆ ಕೆಲವು ಗೊತ್ತಾಗುತ್ತೆ, ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಅವ್ರ ಯಶಸ್ಸನ್ನ ಎನ್ಕ್ಯಾಚ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ. ಅದ್ರ ಅರ್ಥ ಏನಂದ್ರೆ ಅವರಿಗೆ ಸಿನಿಮಾದ ಬಗ್ಗೆ ನಂಬಿಕೆಗಿಂತ ಸಿನಿಮಾದ ಹೆಸರಿನ ಬಗ್ಗೆ ಇರುವಂತ ವ್ಯಾಮೋಹ ಜಾಸ್ತಿ ಅಂತ. ಏನ್ ಕೊಡುತ್ತೆ ಅದ್ರ ಬಗ್ಗೆ. ಮತ್ತೆ ಒಂದು ಮೊಟ್ಟೆ ಕತೆ ಪಾರ್ಟ್ 2 ಮಾಡೋದಕ್ಕೆ ಏನಕ್ಕೆ ಮತ್ತೆ ಸಿನಿಮಾ ಮಾಡ್ಬೇಕು? ಜನ ನೋಡಾಗಿದೆ ಅದನ್ನ ಮರ್ತು ಮುಂದೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಯಾವ ಪಾತ್ರಗಳು ತುಂಬಾ ಒಂದು ಕ್ಯಾರೆಕ್ಟರ್ ಯಾವಾಗಿರುತ್ತೆ, ಈಗ ವೆಂಕಪ್ಪಯ್ಯ ನೆಗೆಟಿವ್ ಕ್ಯಾರೆಕ್ಟರ್, ಇದ್ರಲ್ಲಿ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬರೀ ನಟನನ್ನು ನೋಡಿದ್ ಬಿಟ್ರೆ ಯಶಸ್ಸನ್ನ ನೋಡಿದ್ದಲ್ಲ. ಅಮ್ಮಚ್ಚಿ ಎಂಬ ನೆನಪಿನ ನಮ್ಮ ನಿರ್ದೇಶಕಿ ಅವ್ರು ಯಶಸ್ಸನ್ನು ನೋಡಿದಲ್ಲ, ಬರೀ ಪಾತ್ರವನ್ನು ನೋಡಿದ್ರು. ಈ ಪಾತ್ರ ಇವ್ನು ಮಾಡಬಹುದು ಅಂತ ಒಬ್ಬ ನಟನನ್ನು ಅವ್ರು ಫೈಂಡ್ ಮಾಡಿದಕ್ಕೆ ನನಗೆ ಆ ಖುಷಿ, ಸ್ಕ್ರಿಪ್ಟ್ ಆಗ್ಲಿ ಆ ಒಂದು ಅಪ್ರೋಚ್ ಆಗ್ಲಿ ಇಷ್ಟ ಆಯ್ತು. ಸರ್ ನಿಮಗೆ ಮತ್ತೆ ಲವ್ ಪ್ರಾಬ್ಲಮ್ಮು, ಮತ್ತೆ ನೀವು ಹುಡುಗಿಯಿಂದ ತಿರುಗ್ತಾ ಇರ್ತೀರಾ, ನಿಮ್ಗೆ ತಲೆಯಲ್ಲಿ ಕೂದ್ಲಿರಲ್ಲ ಅಂದ ತಕ್ಷಣ ಸರ್ ಆಯ್ತು ಸರ್, ಅದನ್ನ ಒಂದ್ಸಲ ಮಾತ್ರ ಮಾಡ್ಬೇಕು, ನಾನೇ ಮತ್ತೊಂದ್ಸಲ ಮಾಡ್ಬೇಕಾದ್ರೆ ಒಂದು ಮೊಟ್ಟೆ 2 ಮೊಟ್ಟೆ ಕತೆ ಬೇರೆ ಮಾಡ್ತಾ ಇಲ್ಲ, ನಿಲ್ಸ್ಬಿಡ್ಬೇಕು ಅಂತ. ಸೊ ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಂತ ಪಾತ್ರವನ್ನು ಮಾತ್ರ ನಾನು ಒಪ್ಕೋತಾ ಇದ್ದೀನಿ. ಸೊ ಅಂಥದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಂತ. ಸೊ ಮತ್ತೆ 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 ಬರ್ತಾ ಇದ್ದಾವ ಅಂತ ಪಾತ್ರಗಳು ಹುಟ್ಟಿಕೊಳ್ತಾ ಇದ್ದಾವ, ಅಥವಾ ಎಲ್ಲೋ ನೀವು ಅದಕ್ಕೆ ಒಂದು ಎಂಡ್ ಹಾಕಿಕೊಂಡು ನನ್ನದೇ ಒಂದು ಎಂಡ್ ಹಾಕಿದ್ದೇನೆ ಆಲ್ರೆಡಿ. ಸೊ ಬಟ್ ಆದ್ರೂ ಈಗ ಒಂದು 5 ಸಿನಿಮಾ ಮುಗಿಸ್ಬೇಕು ನಂಗೆ ಎಂಡ್ ಹಾಕಿ. ಕೆಲವು ಅರ್ಧ ಮುಗಿಸಿದ್ದೇನೆ, ಇನ್ನು ಕೆಲವು ಮತ್ತೆ ಸ್ಟಾರ್ಟ್ ಮಾಡಬೇಕು. ಆ ಥರದ ಸಿನಿಮಾಗಳೆಲ್ಲ ಇದೆ. ಯಾಕಂದ್ರೆ ನನಗೆ ನಿರ್ದೇಶನ ಮತ್ತೆ ಬರವಣಿಗೆ ಕೊಡುವಷ್ಟು ಸುಖ ಯಾವತ್ತೂ ನಟನೆ ಕೊಟ್ಟಿಲ್ಲ, ಕೊಡಬಾರ್ದು ಅಂತಾನೆ ನಾನು ಪ್ರಾರ್ಥಿಸ್ಕೊಳ್ಳೋದು. ಯಾಕಂದ್ರೆ ನಿರ್ದೇಶನ ಒಂದು ಕಂಪ್ಲೀಟ್ ಜಾಬ್, ಇದೊಂಥರ ನಾವು ಒಂದು ಕಾಂಟ್ರಾಕ್ಟ್, ಒಂದು ಸೈಡ್ ಕಾಂಟ್ರಾಕ್ಟ್ ಅನ್ನ ಬೇರೆಯವ್ರಿಗೆ ಕೊಟ್ಟ ಹಾಗೆ ನಟನೆ. ಹಾಗಾಗಿ ನಾನು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಡಿದ್ದೇನೆ. ಮ್ಯಾಕ್ಸಿಮಮ್ ಅಂದ್ರೆ ಜನವರಿ ಫೆಬ್ರವರಿ ಒಳಗೆ ಎಲ್ಲಾ ಪಾತ್ರಗಳನ್ನ ಮುಗಿಸ್ಕೊಂಡು ನಾನು ನನ್ನ ನಿರ್ದೇಶನಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಈಗಲೇ ಬರಿತಾ ಇದ್ದೇನೆ ಫ್ರೀ ಟೈಮ್ಗಳಲ್ಲಿ. ಬರೆದು ಸ್ಕ್ರಿಪ್ಟ್ ಒಂದು ರೆಡಿ ಇದ್ರೆ ತುಂಬಾ ಪ್ರೀತಿಯಿಂದ ಅಂಡ್ ತುಂಬಾ ನೆಮ್ಮದಿಯಿಂದ ನನ್ನ ಸಿನಿಮಾ ಸ್ಟಾರ್ಟ್ ಮಾಡ್ಬೋದು. ರಾಜ್ ಹೇಗಾಗಿದ್ದಾರೆ ಒಂದು ಮೊಟ್ಟೆಯ ಕಥೆಗಿಂತ ಮೊದಲಿನ ರಾಜ್, ಆ ನಂತರ ಮತ್ತು ಈಗ? ಮೇ ಬಿ ಸ್ವಲ್ಪ ಜಾಸ್ತಿ ಲೇಜಿ ಆಗಿದ್ದೀನಿ ಈಗ. ಮತ್ತೆ ಅದರ ಜೊತೆ
ಸ್ವಲ್ಪ ಜಾಸ್ತಿ ನೆಮ್ಮದಿಯನ್ನು ಓದ್ತಾ ಕಳ್ಕೊಂಡಿದ್ದೀನಿ. ಇದ್ದೀರಾ ಅಂತ? ಓದ್ತಾ ಇದ್ದೀನಿ ಅಂದ್ರೆ ಕೆಲವು ಸಲ ಬರೆಯೋದು. ಸಮಯ ಸಿಗ್ತದೆ ಶೂಟಿಂಗ್ ಟೈಮ್ ಅಲ್ಲಿ? ಹೌದೌದು, ಆಗ ಬುಕ್ ಹಿಡ್ಕೊಂಡೇ ಹೋಗ್ತೇನೆ. ಸೊ ಮೊದಲು ಓದೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಮತ್ತೆ ಆಗ ಒಂದು ಮುಟ್ಟೆ ಕತೆ ಅನ್ನುವಂತ ಒಂದೇ ಒಂದು ಗುರಿ ಇತ್ತು. ಈಗ ತುಂಬಾ ಡೈಲ್ಯೂಟ್ ಆಗಿದೆ. ಒಂದನ್ನ ಆಕ್ಟ್ ಮಾಡಬೇಕು, ಒಂದನ್ನು ಬರೀಬೇಕು, ಇನ್ನೊಂದನ್ನ ಡೈರೆಕ್ಟ್ ಮಾಡಬೇಕು. ಈ ಡೈಲ್ಯೂಷನ್ ಇಂದಾಗಿ, ತುಂಬಾ ಡೈಲ್ಯೂಟೆಡ್ ಇದರಿಂದಾಗಿ ಯಾವುದೇ ಕನಸನ್ನ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪ್ಯಾಷನ್ ಇಂದ ಮತ್ತೆ ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಆಕ್ಟಿಂಗ್ ಅನ್ನು ನಿಲ್ಲಿಸ್ಬೇಕು ಅಂತ ಹೇಳ್ಕೊಂಡೆ 1.5 ವರ್ಷ ಆಯ್ತು, ನಿಲ್ಸಕ್ಕಾಗಿಲ್ಲ. ಮೇ ಬಿ ಬಟ್ ಸದ್ಯದಲ್ಲೇ ನಿಲ್ಲಿಸ್ತೀನಿ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಒಂದು ಅಲ್ಪ ವಿರಾಮ ಆದ್ರೂ ಕೊಟ್ಟು ಡೈರೆಕ್ಷನ್ ಮಾಡಿ ಮತ್ತೆ ಆಕ್ಟಿಂಗ್ ಬರಬೇಕು. ಅಮ್ಮಚ್ ಎಂಬ ನೆನಪು ಸಿನಿಮಾ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕುವೆಂಪು ಅಥವಾ ಕಾರಂತರು, ಬೇಂದ್ರೆಯವರು ಇವ್ರನ್ನೆಲ್ಲ ಮತ್ತೆ ಓದಲಿಕ್ಕೆ ಆರಂಭ ಮಾಡಿದ್ರ? ನಾನು ಕುವೆಂಪು ಅವರನ್ನು ಓದ್ಕೊಳ್ತಾನೆ ಇರ್ತೀನಿ. ಈಗ ನಾನು ಯಾವ್ದು ಈಗ ಸಿನಿಮಾದ ಬಗ್ಗೆ ಸ್ವಲ್ಪ ಬುಕ್ಗಳನ್ನ ಓದ್ತಾ ಇದ್ದೆ, ಅಥವಾ ತುಂಬಾ ಈ ಬುಕ್ಗಳು. ಅಂಡ್ ಇಂಗ್ಲಿಷ್ ಬುಕ್ ಒಂದು ಓದ್ದೆ, ಸಿದ್ಧಾರ್ಥ ಅಂತ, ಬಹಳ ತುಂಬಾ ಚೆನ್ನಾಗಿತ್ತು. ಕುವೆಂಪು ಅವರ ಪುಸ್ತಕ ಯಾವಾಗ್ಲೂ ಯಾವ ತರ ಅಂತ ಹೇಳಿದ್ರೆ ಮನೆ ತರ, ಎಲ್ಲಿಗೋ ತಿರುಗಾಡ್ಕೊಂಡು ಮತ್ತೆ ಆ ಮನೆಗೆ ತಲುಪಬೇಕು, ಆ ಸುಖನೇ ಬೇರೆ. ಸೊ ಕಾರಂತರ ಬುಕ್ ಅಳಿದ ಮೇಲೆ ಈಗ ಓದ್ತಾ ಇದ್ದೀನಿ. ಸೊ ಬೇಸಿಕಲಿ ಅದೇ ಆ ಪುಸ್ತಕಗಳೆಲ್ಲ ಓದ್ತಾ ಇರ್ತೀನಿ. ಅದ್ರ ಜೊತೆಗೆ ಅಂದ್ರೆ ಶೂಟಿಂಗ್ ಹೋದಾಗ ನಂಗೆ ಒಂಥರ ರಜದ ತರ, ಆಕ್ಟಿಂಗ್ ಇದ್ದಾಗ ಒಂದ್ ಸ್ವಲ್ಪ ಪ್ರಿಪೇರ್ ಆಗಿ ರೆಡಿ ಇಟ್ಕೊಂಡು ಆಮೇಲೆ ಶಾರ್ಟ್ ಮಧ್ಯೆ ನಾ ಬುಕ್ ಓದ್ತಾ ಇರ್ತೀನಿ. ಸುಲ್ತಾನ್ ಬತ್ತೇರಿ ಗೆಳೆಯರನ್ನ ಮತ್ತೆ ಮತ್ತೆ ಭೇಟಿ ಆಗ್ತಾ ಇದ್ದೀರಾ? ಹೌದು, ಸುಲ್ತಾನ್ ಬತ್ತೇರಿ ಮೊನ್ನೆ ಹೋಗಿದ್ದೆ. ಇಲ್ಲ ಮರಿಬಾರ್ದು, ಮರೆಯಕ್ ಆಗಲ್ಲ. ಸೊ ಮೊನ್ನೆ ಹೋಗಿದ್ದೆ ಸುಲ್ತಾನ್ ಬತ್ತೇರಿಗೆ. ಮೊದಲಿನಷ್ಟು ಟೈಮ್ ಕೊಡ್ತಾ ಇಲ್ಲ ಅಂತ ನಾನು ಮರ್ಯಾದೆ ಇಲ್ಲದೆ ಹೇಳ್ಬಹುದು. ಬಟ್ ಆದ್ರೆ ಮೀಟ್ ಆಗ್ತಾ ಇರ್ತೀನಿ. ಅಂದ್ರೆ ಗೆಳೆಯರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಸೊ ಅದೇ ಅವರಿಂದ ತುಂಬಾ ಗೆಳೆಯರಂದ್ರೆ ಅಲ್ಲಿ ಸುಲ್ತಾನ್ ಬತ್ತೇರಿಯಲ್ಲಿ ಬಹಳ ಶ್ವಾನಗಳು, ನಮ್ಮ ನಾಯಿ ಗೆಳೆಯರು ಇದ್ದಾರೆ ಅಲ್ಲಿ. ಅವರು ಬಹಳ ವರ್ಷದಿಂದ ಅವ್ರ ಗೆಳೆಯರು. ಅಲ್ಲಿ ರಾಜ್ ಬಂದ್ರೆ ಸಾಕು, ಅವರು ಬಾಲ್ ಅಲ್ಲಾಡಿಸ್ಕೊಂಡು ಹೀಗೆ ಬರ್ತಾರೆ. ಬೇರೆ 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 ರೀತಿಯ ಡ್ಯಾನ್ಸ್ ಗಳನ್ನು ಮಾಡ್ತಾರೆ. ರಾಜ್ ಬಂದ ಕೂಡ ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದೇ ನಾನು ನಿನ್ನೆ ಕೂಡ ಅಂದ್ರೆ ತುಂಬಾ ಬದುಕನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ತುಂಬಾ ಕಲಿಯೋದಕ್ಕೆ ಎಲ್ಲಾ ಕಡೆಯಿಂದ ಸಿಗುತ್ತೆ. ನಿನ್ನೆ ನಾನು ಕೂತ್ಕೊಂಡು ಮನೇಲಿ ಯೋಚನೆ ಮಾಡಿದೆ. ನನ್ನ ಫ್ರೆಂಡ್ ಬಂದ, ಯಾವತ್ತೂ ಮನೆಗೆ ಬರೋನು, ಡೈಲಿ ಬರ್ತಾನೆ. ಮನೆ ಬಂದ ಗೇಟ್ ಓಪನ್ ಮಾಡ್ಬೇಕಾದ್ರೆ ನಮ್ಮ ಮನೆ ನಾಯಿ ಎಷ್ಟು ಎಕ್ಸೈಟ್ ಆಯ್ತು ಅಂದ್ರೆ, ಆಗ ನಾನು ಯೋಚನೆ ಮಾಡಿದೆ, ಡೈಲಿ ಬರ್ತಾನೆ, ಈ ನಾಯಿ ಇಷ್ಟು ಎಕ್ಸೈಟ್ ಆಯ್ತು, ಆದ್ರೆ ನಾನು ಯಾಕೆ ಇದನ್ನು ತುಂಬಾ ಸಾಮಾನ್ಯ ಇವೆಂಟ್ ಅಂತ ಸ್ವೀಕಾರ ಮಾಡಿದೆ? ನನಗೆ ಯಾಕೆ ಅವ್ನು ಬಂದ ಅನ್ನೋ ಆ ಖುಷಿ ಅಷ್ಟಿಲ್ಲ ಅಂತ. ಹಾಗನ್ಸ್ತು, ಯಾಕೆ ನಾವಿಷ್ಟು ಲೈಫನ್ನು ತುಂಬಾ ನೀರಸ ಮಾಡ್ಕೊಳ್ತಾ ಇದೀವಿ? ಆ ಜೀವಿಗಳು ಯಾಕೆ ಸಣ್ಣ ಸಣ್ಣದ್ರಲ್ಲಿ ಅಷ್ಟು ಅಸಾಮಾನ್ಯ ಖುಷಿಯನ್ನ ಪಡ್ಕೊಳ್ತಾ ಇದ್ದೇವೆ ಅಂತ. ಇದೆಲ್ಲ ಕಲಿಯೋದಕ್ಕೆ ಪ್ರಾಣಿಗಳಿಂದ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ರಾಜ್ ಈಗ ಒಂದು ಬಟ್ಟೆ ಚೀಲ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಬೇರೆ ರೀತಿಯ ಒಂದು ಲೈಫ್ ಆಗ್ತಾ ಇದೆಯಾ, ಅಥವಾ ಅದೇ ರಾಜ್? ಅದೇ ಈಗ ಯಾಕೆ ಅಂದ್ರೆ ಬರೆಯೋ ಪುಸ್ತಕಗಳ ಬಗ್ಗೆ ಕೇಳಿದ್ದು ಅದಕ್ಕೆ. ಹೌದು, ಬರೆಯೋ ಪುಸ್ತಕ ನಿಮ್ಮ ಬ್ಯಾಗ್ ನೋಡುವಾಗ ಇದು ಪುಸ್ತಕಗಳನ್ನು ಓದುವಂತ ಅಷ್ಟೇ ಜೀವಿ ಆಗ್ಬಿಟ್ಟಿದ್ದಾರೆ ಈಗ ಅಂತ. ಹೌದು, ಬರೆಯೋ ಪುಸ್ತಕ ಮತ್ತೆ ಓದೋ ಪುಸ್ತಕ ಯಾವತ್ತು ಇದರಲ್ಲಿ ಇರುತ್ತೆ, ಯಾವ್ದ್ರಲ್ಲಿ ಬ್ಯಾಗ್ ಅಲ್ಲಿ ಇರುತ್ತೆ. ಒಂದು ಮೊಬೈಲ್ ಅಲ್ಲಿ ಇರುತ್ತೆ ಓದೋ ಪುಸ್ತಕ, PDF ಫಾರ್ಮ್ ಅಲ್ಲಿ ಅಥವಾ ಬೇರೆ ಬೇರೆ ಫಾರ್ಮ್ ಅಲ್ಲಿ, ಅಥವಾ ಬ್ಯಾಗ್ ಅಲ್ಲಿ ಬರೆಯೋ ಪುಸ್ತಕ ಇರುತ್ತೆ. ಯಾಕಂದ್ರೆ ನಾನು ರೈಟರ್ ಅನ್ನೋದನ್ನೇ ಯಾವತ್ತು ನಾನು ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲಿಗೆ ಹೋದ್ರೂ ಆ ಬ್ಯಾಗ್ ಅನ್ನು ಕ್ಯಾರಿ ಮಾಡ್ತೀನಿ. ಏನೋ ಒಂದು ಆಲೋಚನೆ ಬಂತು ಅಂದ್ರೆ ಬರಿತೀನಿ. ಮೊದ್ಲೆಲ್ಲ ಸ್ವಲ್ಪ ಟೈಮ್ ಕೊಡ್ಬೋದಿತ್ತು, ಈಗ ಇದ್ದ ಟೈಮಲ್ಲೇ ಅದನ್ನ ಸ್ವಲ್ಪ ವಿನಿಯೋಗ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಬ್ಯಾಗ್ ಯಾವಾಗಲೂ ಹೆಗಲ ಮೇಲೆ ಇರುತ್ತೆ. ಸೊ ಕೊನೆಯದಾಗಿ ಅಮ್ಮಚ್ ಎಂಬ ನೆನಪು ಸಿನಿಮಾ ಬಹುಶಃ ಈ ಭಾಗದ ಜನರು ಮತ್ತು ಇಡೀ ಕರ್ನಾಟಕ ಜನತೆ ನೋಡಲೇಬೇಕಾದ ಸಿನಿಮಾ ಅಂತ ಯಾಕೆ ಹೇಳ್ತೀರಿ? ಯಾಕೆ ಅಂತ ಹೇಳಿದ್ರೆ ಪ್ರಾಮಾಣಿಕತೆ. ಒಂದು ಮುಟ್ಟೆಯ ಕಥೆಯಲ್ಲಿದ್ದಂಥ ಅದೇ ವಿಷಯ ಇಲ್ಲೂ ಕೂಡ ಇರೋದು, ಪ್ರಾಮಾಣಿಕತೆ. ಸೊ ಪ್ರಾಮಾಣಿಕತೆ ಇದ್ದಾಗ ಸಿನಿಮಾ ಇಷ್ಟ ಆಗುವಂಥ ಚಾನ್ಸ್ಗಳು ಜಾಸ್ತಿ. ಇಷ್ಟ ಆಗುತ್ತೆ ಅನ್ನೋ ಕಡಾಖಂಡಿತವಾಗಿ ಹೇಳಲಿಕ್ಕೆ ಆಗದೆ ಇದ್ರೂ ಕೂಡ ಒಂದು ಮುಟ್ಟೆಯ ಕಥೆಯಲ್ಲೂ ಅದೇ ಸವಾಲಿತ್ತು. ಈ ಸಿನಿಮಾದಲ್ಲೂ ಅದೇ ಇರೋದು. ತುಂಬಾ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ರೆ, ಕಷ್ಟಪಟ್ಟಲ್ಲ, ಪ್ರಾಮಾಣಿಕವಾಗಿ. ಸೊ ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ. ಸೊ ಇಷ್ಟ ಆದರೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಷ್ಟೇ. ಎಸ್ ರಾಜ್, ಧನ್ಯವಾದಗಳು. ಜೊತೆಗೆ ಅಮ್ಮಚ್ ಎಂಬ ನೆನಪು ಆ ಸಿನಿಮಾದ ಬಗೆಗೂ ಮತ್ತು ರಾಜ್ ಬಗೆಗೂ ನಾವು ಭಾಳ ತಿಳ್ಕೊಳ್ಬೇಕಿತ್ತು, ಮತ್ತು ನಿಮ್ಮ ಸಿನಿಮಾಗಳ ಬಗೆಗೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ನಾವು ಬಹಳಷ್ಟು ಮಾತಾಡಿದ್ವಿ. ಮತ್ತೊಮ್ಮೆ ಹೀಗೆ ಸಿಗ್ತಾ ಇರೋಣ, ಆಗಾಗ ಬರ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ರಾಜ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಇದು. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತಾ ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.